ಬಂಧುಗಳನ್ನು ಸ್ವಾಗತಿಸುತ್ತಾ ಈ ಶುಭ ಸಂಜೆಯ ಶುಭ ವೇಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀ ವಿಶ್ವನಾಥ್ ಏಲಿಯಾರ್ ಪದ ಅವರು. ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಾಲ ನಿನಾದಕರಾಲೆ ಕೋಟಿ ಕೋಟಿ ಭುಜೈದ ಕರ ಕರವಾಲೆ ಅಬಲಾಕೆನು ಮಾಯತೋ ಬಲೆ ತ್ರಿಪುದಲವಾರಿಣಿ ನಮಾಮಿ ತಾರಿಣಿ ಬಹುಬಲಧಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ದ್ರುತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅಂದಿಗೂ ಇಂದಿಗೂ ಕೂಡ ದೇಶಭಕ್ತಿಯ ಚಿಲುಮೆಯನ್ನ ಎಲ್ಲರಲ್ಲೂ ಕೂಡ ಜಾಗೃತಗೊಳಿಸಿದ ಹಾಡು ವಂದೇ ಮಾತರಂ. ಹಾಡು ಎನ್ನುವುದಕ್ಕಿಂತಲೂ ಇದೊಂದು ಪ್ರಾರ್ಥನೆಯೇ ಸರಿ. ಸರ್ವ ಧರ್ಮಗಳ ನಾಡು ಭಾರತ, ಸರ್ವ ಸ್ವಾಭಿಮಾನದ ಬೀಡು ಭಾರತ, ಸಂಸ್ಕೃತಿಗಳ ಬೀಡು ಭಾರತ. ಅದೇ ರೀತಿಯಲ್ಲಿ ಆ ಸಂಸ್ಕೃತಿಯ ಪ್ರಕಾರ ಇದೀಗ ಬಂದಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮೋಹನ್ ರಾಜ್ ಕೆಆರ್ ಇವರು.
ಹಾಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಅಧಿಕಾರಿಗಳು ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಮ್ಮ ಕ್ಷೇತ್ರದ ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥ ಚಂದ್ರಾಸ್ ಪಂಡಿತ್ ಅವರು ಚುನಾವಣೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸುದರ್ಶನ್ ಮೂಡಬಿದ್ದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಮ್ಮ ಈ ಭಾಗದ ಹಿರಿಯ ನಾಯಕರಾದಂಥ ಬಾಬು ಅಂಗೇರರು ಬಂದು ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು, ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ, ಹಾಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ನ್ಯಾಯವಾದಿ ಶ್ರೀ ಮೋನಪ್ಪ ಭಂಡಾರಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ನೆಲೆಚ್ಚರ ಹಿರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಕೆ ಜಯರಾಮ್ ಶೆಟ್ಟಿ ಅವರಿದ್ದ. ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಪ್ರಕಾಶ್ ಸಿಂಪನಿ ಅವರು ಬಂದು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ರವೀಂದ್ರ ಶೆಟ್ಟಿ ಹುಲಿದೊಟ್ಟಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಸುರೇಶ್ ಶೆಟ್ಟಿ ಅಂಬ್ಲಮೊಗ್ಗರವರು ಬಂದು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಚಂದ್ರಸುಲ್ಲಾಲ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ.
ಭಾರತೀಯ ಗೌರವಾನ್ವಿತ ಕಾರ್ಯಕರ್ತರಿಗೆ ಹಾಗೆ ಇಲ್ಲಿ ಬುಟ್ಟಿಯನ್ನ ನೆನಪಿನ ಹೊತ್ತಿಗೆಯನ್ನ ನೀಡುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಿದೆ. ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾ ಕಿ. ಅಂಧಕಾರದ ಬೆಳಕನ್ನ ತೊರೆದು ದೀಪದ ಪ್ರಜ್ವಲನೆಯೊಂದಿಗೆ ಬದುಕು ಬಂಗಾರವಾಗಲಿ. ಇಂದಿನ ಗಣ್ಯ ಅತಿಥಿಗಳ ಪ್ರೀತಿಯ ಈ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ की वंदे वंदे नरेंद्र मोदी की नरेंद्र मोदी की अमित शाह की जेपी नड्डा जी की नलिन कुमार की बोलो भारत माता की. ಪಕ್ಷದ ಸಂವಿಧಾನದ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಬೂತಿನ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುವಂಥದ್ದು ನಮ್ಮ ಪಕ್ಷದ ನಿಯಮ. ಈ ನಿಯಮದ ಪ್ರಕಾರ ಮಂಗಳೂರು ಮಂಡಲದಲ್ಲಿ ಈಗಾಗಲೇ ಬೂತು ಸಮಿತಿಯ ಅಧ್ಯಕ್ಷರ ಬದಲಾವಣೆ ಆಗಿದೆ, ಹೊಸ ಅಧ್ಯಕ್ಷರ ಆಯ್ಕೆಯಾಗಿದೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಮುಂದಿನ 3 ವರ್ಷದ ಅವಧಿಗೆ ನಿಮ್ಮೆಲ್ಲರ ಸಹಕಾರದಿಂದ ಹಿರಿಯರ ಆಶೀರ್ವಾದದಿಂದ ಚಂದ್ರಾಸ್ರವರು ಮುಂದಿನ 3 ವರ್ಷದ ಅವಧಿಗೆ ಈ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 3 ವರ್ಷದ ಅವಧಿಯಲ್ಲಿ ಸಂತೋಷ್ ರೈ ಮತ್ತು ಅವರ ತಂಡ ಈ ಭಾಗದಲ್ಲಿ ಪಕ್ಷದ ಚಟುವಟಿಕೆಯನ್ನು ಭಾಳ ಯಶಸ್ವಿಯಾಗಿ ಮಾಡಿದ ಪರಿಣಾಮದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠಗೊಳ್ಳಲಿಕ್ಕೆ ಮಂಗಳೂರು ಮಂಡಲ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದೆ. ಅದಕ್ಕೋಸ್ಕರ ಸಂತೋಷ್ ರೈ ಮತ್ತು ಅವರ ತಂಡಕ್ಕೆ ಕೂಡ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಚಂದ್ರಾಸ್ರವರು ಇವತ್ತು ತನಗೆ 15 ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದರ ಮುಖಾಂತರ ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸಿದ ಮುಖಾಂತರ ಮುಂದಿನ 3 ವರ್ಷದ ಅವಧಿಯಲ್ಲಿ ಈ ಭಾಗದಲ್ಲಿ ಪಕ್ಷದ ಚಟುವಟಿಕೆಯನ್ನು ಪ್ರತಿಯೊಂದು ಬೂತು ಮಟ್ಟಕ್ಕೆ ವಿಸ್ತಾರ ಮಾಡಬೇಕು ಎನ್ನುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಅವರ ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸುತ್ತಾ ಮುಂದಿನ ಚುನಾವಣೆಯಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರಬಹುದು, ಅಥವಾ ಬರುವಂತಹ ಮುಂದಿನ ವರ್ಷದಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆ ಇರ್ಬೋದು, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೂತ್ ಮಟ್ಟದಿಂದ ಮಂಡಲದ ತನಕ BJPಯ ಧ್ವಜವನ್ನು ಆರಿಸುವುದರ ಮುಖಾಂತರ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸಕ್ರಿಯ ಮಾಡುವಂತಹ, ಶಕ್ತಿಯುತವಾಗಿ ಮಾಡುವಂತಹ ಒಂದು ಸಂಕಲ್ಪವನ್ನು ನಾವೆಲ್ಲ ಇವತ್ತು ಮಾಡಬೇಕಾಗಿದೆ. ಈ ಭಾಗದಲ್ಲಿ ಈ ಜಿಲ್ಲೆಯ ಶಾಂತಿಯನ್ನು ಕದಡುವಂತಹ, ಜಿಲ್ಲೆಯ ಸಾಮರಸ್ಯವನ್ನು ಕದಡುವಂತಹ, ಈ ಜಿಲ್ಲೆಯಲ್ಲಿ ಬೆಂಕಿಯನ್ನು ಹಚ್ಚುವಂಥ ಒಬ್ಬ ಶಾಸಕ ಈ ಭಾಗದಲ್ಲಿದ್ದಾರೆ. ಇವತ್ತಿನ ಪದಗ್ರಹಣ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕು. ಇವತ್ತು ಇಡೀ ಜಗತ್ತಿನ ಎಲ್ಲ ನಾಯಕರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯನ್ನು ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ಉತ್ತರವನ್ನು ನಿರೀಕ್ಷೆ ಮಾಡುವಂಥ ಈ ಸಂದರ್ಭದಲ್ಲಿ ಈ ಭಾಗದ ಒಬ್ಬ ಶಾಸಕ ಮೊನ್ನೆ ನಡೆದಂಥ ವಿಧಾನಸಭೆಯ ಕಲಾಪದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯನ್ನು ಏಳಿಸುವಂಥ ಕೆಲಸವನ್ನು ಕೈ ಹಾಕ್ತಾನೆ. ಆದ್ದರಿಂದಾಗಿ ಈ ಒಂದು ಶಾಸಕನನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಮನೆಗೆ ಕಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗಿದೆ. ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಈ ಭಾಗದಲ್ಲಿ ಅರಳಿಸುವುದರ ಮುಖಾಂತರ ಕಾಂಗ್ರೆಸ್ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಯಾನು ಉಲ್ಲೆ ಸಂತೋಷನ್ನ ಪಂಡದೆ ಎನ್ನೊಂಟಿಗೆ ನಿರಂತರವಾದ ಬೆಗರನ್ನು ಭೂಮಿಗೆ ಬೆಗರಪಾಡಿನಂಚಿನ ಆ ಎನ್ನ ಆತ್ಮೀಯ ಮಿತ್ರ ಇರುಳ್ಳೇರು ದಿಂಜ ಪಾತೇರಿಯರ ಪೋಪುಚ್ಚಿ ಚಂದ್ರನ್ ನೆಬಕ ಚಂದ್ರಾಸ್ ಪಂಡಿತ ಪಾತೇರಿಯರು ರಾಜ್ಯಾಧ್ಯಕ್ಷರು ಪಾತೇರಿಯರು
ಮೂಜರೆ ವರ್ಷದ ತುಂಬ ಅಧಿಕಾರ ಸ್ವೀಕಾರ ಮನ್ಪುನಾಗ ಬೋಲಿಯಾಡ್ದ ಹಾಳು ಭಾರಿ ಮಲ್ಲ ಸಭೆಟ್ಟು ಒಂದೇ ರೀತಿ ಇತ್ತಂడి ಐದಲ ವಿಶೇಷವಾದ ಇನಿ ಪದಾಗ್ರಹಣ ಕಾರ್ಯಕ್ರಮ ಅವರು ಬಂಡದೆ ಚಂದ್ರನ್ನೆಲ್ಲ ಎಲ್ಲ ಒಟ್ಟಿಗೆ ಕುಳಿದು ಸಮಾಲೋಚನೆ ಮನ್ಪುನಾಗ ರಾಜ್ಯಾಧ್ಯಕ್ಷರು ಬತ್ತನೇ ಪೊರ್ಲು ಬಂಡದೆ ಮೂರನೇ ಆಪಿನ ಜನ ಕಾರ್ಯಕ್ರಮ ದೇವರ ದಯಟು ಇನಿ ಕಾರ್ಯಕ್ರಮ ಅಂಡ್ ಈ ಕಾರ್ಯಕ್ರಮಕ್ಕೂ ರಾಜ್ಯಾಧ್ಯಕ್ಷರು ಬರೋರು, ಉಸ್ತುವಾರಿ ಸಚಿವರು ಬರೋರು, ನಮ್ಮ ಜಿಲ್ಲಾ ಹೊಸತ್ತಾಯಿನಂಜನ ಜಿಲ್ಲಾ ಅಧ್ಯಕ್ಷರು ಬರೋರು, 5 ಪಕ್ಕ ಹಿರಿಯಕಲು ಬರೋ ನಮ್ಮ ಕಣ್ಣಿನಂಜನ ಆ ಕಣ ಕಟ್ಟಿನೇ ನನಸಾಂಡೆ ಬಂದು ಖುಷಿಯ ಒಂದುಂಡು. ಮೂಜರ ವರ್ಷರು ಇತ್ತದ ರಾಜ್ಯಾಧ್ಯಕ್ಷರೇ ಅಪಗದ ರಾಜ್ಯದ ಉಪಾಧ್ಯಕ್ಷರೇ ನಮ್ಮ ಪ್ರೀತಿದ ಸಂಸದರೇ ನಮ್ಮೊಟ್ಟಿಗೆ ಇದ್ದ ನಂಜಿನ ಹಿರಿಯಕಲೆ ಭಾರಿ ಶೋಕದ ಆಶೀರ್ವಾದ ಮಂತಿತ್ತೇರೆ ಮಾಲೆ ಪಾಡ್ದು ಆರದ ಪತ್ತದ ಪಂಪೇರೆ ಸಂತೋಷ. ಮೂಜಿ ವರ್ಷ ಮೊದಲೇ ನಮ್ಮ ರಾಜ್ಯಡು ಚುನಾವಣೆ ಬರ್ಪುಂಡು. ಆ ಚುನಾವಣೆಗೆ ಮಂಗಳೂರು ಅತ್ಯಧಿಕ ಜಾಸ್ತಿ ಮತದೆತ್ತದು ಒಂದು MLA ಕಡಪುರಿಯರ ನಿಖಲು ಸತ ಪ್ರಯತ್ನ ಬಲೆ ಎಂದು ಆ ಕಿವಿ ಮಾತದೊಟ್ಟಿಗೆ ನಂಗೆ ಆಶೀರ್ವಾದ ಮನ್ಪೇರಿ. ನಮ್ಮದಾಲ MLA ಆಪ ಬಂದ ಕಣ ಕಟ್ಟದಿನ ಅತ್ತೆ, MLA ಕ್ಯಾಂಡಿಡೇಟ್ ಆಪನ ಕಣ ಕಟ್ಟದಿನ ಅತ್ತೆ. ಆ ನಮ್ಮ ಟೀಮು ನಿಜವಾದ ಆ ಟೀಮ್ನ ಅಪ್ರಿಷಿಯೇಟ್ ಮನ್ಪೋಡು. ಒವ್ವೇ ಒಂಜಿ ಕಾರ್ಯಕ್ರಮ ಜಿಲ್ಲೆ ಅವಡೆ ಜಿಲ್ಲೆದ ಹಿರಿಯಕಲಾದ ಕೊರಂದಾನ ಆ ಕಾರ್ಯಕ್ರಮ ಮನ್ಪರ ದಾಲ ಬಂಗಾತಿ ಜನಂಕ್ ಕಾರಣ ಪಂಡ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಪ್ಪುನಂಜಿನ ದೇವ ದುರ್ಲಭ ಕಾರ್ಯಕರ್ತ ಬಂದಳು ನಿಷ್ಪಕ್ಷವಾದ, ನಿಸ್ವಾರ್ಥವಾದ, ಸ್ವಾರ್ಥ ರಹಿತವಾದ ಎಂಕ್ಲೆ ದಾದಲ್ಲ ಈ ಕ್ಷೇತ್ರ ಅಧ್ಯಕ್ಷ ಅವಡು, ಈ ಕ್ಷೇತ್ರದ ಉಪಾಧ್ಯಕ್ಷ ಅವಡು, ಪಂಚಾಯತ್ಗೆ ಓಟು ಉಂತೋಡು, ತಾಲೂಕು ಪಂಚಾಯತ್ಗೆ ಓಟು ಉಂತೋಡು, ಜಿಲ್ಲೆ ಎಂಜಿನ ಪೋಸ್ಟ್ ತೆಗೊಡು ಬಂಡದು ಆ ದೇವ ದುರ್ಲಭ ಕಾರ್ಯಕರ್ತ ಬಂದಳು ಏಪಲ ಕನಟ್ಲ ಎನ್ನಿದಿಪ್ಪಂದು ಆಂಡ ಖಾಲಿ ಒಂಜಿ ಗ್ರಾಮ ಸಮಿತಿದ ಅಧ್ಯಕ್ಷರಿಗೆ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ಅಕ್ಲೆ ಒಂಜಿ ಪೋನು ಮಂತದ ಬಂಡದ ಇಂಚಿನ ದಿನ ನಮ್ಮ ಇತ್ತದ ರಾಜ್ಯಾಧ್ಯಕ್ಷರಾದಿಪ್ಪು, ದುಂಬುದ ಜಿಲ್ಲಾಧ್ಯಕ್ಷರಾದಿಪ್ಪು, ಈಜಿನ ಹಿರಿಯಗಳು ಪೋನು ಮಂತ ಪಂಡೇರನಾಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಆ ಮೂಜರೆ ವರ್ಷಡು ಕೊರ್ತಿನಂಜನ ಪೂರಾ ಕಾರ್ಯಕ್ರಮಗಳು ಯಶಸ್ವಿ. ಪ್ರಥಮವಾದ ರಾಷ್ಟ್ರಾಧ್ಯಕ್ಷರ ಅಮಿತ್ ಶಾಜಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೂ ಪಾದಸ್ಪರ್ಶ ಮನ್ಪುನಂಜನ ಪೊರ್ತುಡು ಸುರುತ ಅಧಿಕಾರ ಸ್ವೀಕಾರ ಮಂತಿನಂಜನ ಕೆಲವೇ ದಿನ ತೌಲಾಯಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಈ ಉಲ್ಲಾಲೋಡು ವಿದ್ಯುತ್ ಸ್ಪರ್ಶ ಆಯ್ಲಕ್ಕನೆ ವಿಶೇಷವಾದ ಕಾರ್ಯಕರ್ತರ ನಂದು ಹೆಲ್ತ್ ಸ್ಟಾರ್ಟ್ ಆಯ್ನಂಜನ ಕಾರ್ಯಕ್ರಮ ನಿರಂತರವಾದ ಕಾರ್ಯಕ್ರಮ ನಡತಂಡೆ. ಒವ್ವೇ ಒಂಜಿ ಪ್ರತಿಭಟನೆ ಆಡು, ಆ ಪ್ರತಿಭಟನೆ ಯಶಸ್ವಿ ಆಂಡು. ಒವ್ವೇ ಒಂಜಿ ವಿಜಯೋತ್ಸವ ಆಂಡು, ಆ ವಿಜಯೋತ್ಸವ ಯಶಸ್ವಿ ಆಂಡು. ಒವ್ವೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಆಂಡು, ಅವಲ ವಿಜಯೋತ್ಸವ ಆಂಡು. ಪ್ರತಿ ಒಂಜಿ ಗ್ರಾಮ ಸಮಿತಿ, ಬೂತ್ ಸಮಿತಿ ಎಂಚೆಂಚಿನ ಮನ್ಪೆರ ಜಿಲ್ಲೆದಗಳ ಆದೇಶ ಕೊರ್ಪೆರ ಅವು ಕೇವಲ ಮಲ್ಲ ಸಮಸ್ಯೆ ಒಂದೇ ನಿಕ್ಲನ ಮಾತ ಸಹಕಾರಡು ಅವು ಭಾರಿ ಶೋಕಡು ಭಾರಿ ಪೊರುಡು ಕಾರ್ಯಕ್ರಮ ಅದು ಹಿರಿಯಕ್ಲನ ಆಶೀರ್ವಾದಲ ಆ ವಿಶಾಲವಾಯಿನ ಮನಸ್ಸು ಅಕ್ಲ ನಂಗೆ ಮಂತ್ ನಂಜನ ಎಡ್ಡ ಪಾತ್ರನ್ನು ಕೆನ್ನಗ ನಿಜವಾದ ಖುಷಿ ಆಂಡು. ಆಂಡ MLA ಎಲೆಕ್ಷನ್ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ನಿಕ್ಲನ ಮಾತ ಆಶೀರ್ವಾದಡು ಈ ಹಿರಿಯಕ್ಲನ ಆಶೀರ್ವಾದಡು MLA ಸೀಟ್ ಕೊರ್ಪೇರು. MLA ಸೀಟ್ ಕೊರ್ನಾನೆ ಮಾತಾರೆ ಗೊತ್ತುಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರ ಭಂಗ ಉಂಡು ಒಂದು ಆಂಡಲ ಈ ಕಾರ್ಯಕರ್ತರು ಈ ನಾಯಕರ ನಂಜಿನ ಹೋರಾಟ ಒಂಜಿ ಆಕ್ಲಿನ ಗುರಿ ಇತ್ತೀನಿ ಎಂಜಿನ ಬಂಡನ ಸಂತೋಷ್ ಕುಮಾರನ ಗೆಲ್ಪದ ವಿಧಾನಸೌಧ ಕಡಪರೋಡು ಅತ್ತೆ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಒಂಜಿ MLA ವಿಧಾನಸೌಧದೊಳ ಕಡಪೊಡ್ದು ಪಾತೆರೋಡು ಯಡಿಯೂರಪ್ಪ ಮುಖ್ಯಮಂತ್ರಿ ಅನ್ನ ಕೈದೆರ್ಪೋಡು ಪನ್ಪುನ ಭಾರಿ ಮಲ್ಲ ವಿಶಾಲವಾಯಿನ ಮನಸ್ಸಿತ್ತು ನೀಡಿದವರ ಸತಾಯ ಗತಾಯ ಹೋರಾಟ ಮಂತೇರೆ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಇತಿಹಾಸ ನಿರ್ಮಾಣ ಮಂತೇರೆ ಜನಸಂಖ್ಯೆ ನೆಟ್ಟೆ ಕಾರ್ಯಕರ್ತರು ತಲಾ ಮಟ್ಟಡು ರಾತ್ರಿ ಬಗೆಲು ಬೆಂದರೆ ನಮ್ಮ ಓಲೋಲು ಓಟುಂಡು ಆ ಓಟನ್ನು ಕಂಡತ್ತೇರೆ ನಮ್ಮಲ ಲೆಕ್ಕಾಚಾರ ಎತ್ತಂಡು ಹಿರಿಯಕ್ಲನ ಲೆಕ್ಕಾಚಾರ ಎತ್ತಂಡು ನಮ್ಮೊಟ್ಟಿಗೆ ಎತ್ತಿನಂತ ಸಮಿತಿ ದಕ್ಲ ಲೆಕ್ಕಾಚಾರ ಎತ್ತಂಡು ಓಟುಡು ಏರೇರು ಜವಾಬ್ದಾರಿ ಕೊಡ್ತಾನೆ ಲೆಕ್ಕಾಚಾರ ಎತ್ತಂಡು 25,000 ಓಟು ತಿಕ್ಕನಾಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ ಗೆಲ್ಪುವ 1,48,000 ಓಟು ಪೋಲಾನಗ 25 ನಂಗೆ ತಿಕ್ಕೊಂಡು 24 ಕಾಂಗ್ರೆಸ್ ತಿಕ್ಕೊಂಡು 15,000 ದಳತಾಯಗ ತಿಕ್ಕೊಂಡು ಪನ್ಪುನ ಲೆಕ್ಕಾಚಾರ 4,000 ಕಮ್ಯುನಿಸ್ಟ್ 1,000 ಓಟು ಡಾನ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಪುವರು ಬಂಡದು ಮಾತಾ ಕಾರ್ಯಕರ್ತ ಬಂದುಲೆನ ಮನಸ್ಸಿರುತ್ತದೆ ಆಂಡ ದೇವರನ ಲೀಲ ಬೇತೆತ್ತಂಡೆ ನಮ ಗೆಲ್ತದೆ ವಿಧಾನಸೌಧಗೂ ಪೋಪು ನಂಜಿನ ಭಾಗ್ಯಜ್ಜಂಡೆ ಸಾವಿರಾರು ಕಾರ್ಯಕರ್ತರನ ಕಣ್ಣೀರು ಭೂಮಿಗೆ ಬೂರು ನಂಜಿನ ಆ ಸಮಯ ಇತ್ತಂಡೆ ಅಂಚಾಯನೆಟ್ಟು ದಳ ತಕ್ಲೆ ಓಟು ದೆಪ್ಪಂದು ನಡೆದವರ ಕಮ್ಯುನಿಸ್ಟ್ ದಕ್ಲೆ ಏತು ದೆಪ್ಪುಡು ಆತ ದೆಪ್ಪೆರ ಸಾಧ್ಯ ಒಂದು ನಡೆದವರ ನಮ್ಮ ಕೆಲವು ಸಾವಿರ ಓಟುಡು ಸೋಪುಡ ನಂಜಿನ ಒಂದು ಆಂಡ ಏಪ ಅವಳು ನಮ್ಮ ಗೆಲ್ಪು ಬಂಡದು ನಮ್ಮ ಇಡೀ ತಂಡ ಕೌಂಟಿಂಗ್ ದಾಡಿ ಪೋತನ
ಅವಳು ಸೋಪುನ ಬಡ್ತುಡ್ಲ ನಮ್ಮ ಸೋಪು 22,000 ಮೊಟ್ಟ ಓಟು ದೆಪ್ಪದು ನಮ್ಮ ಸೋಪುನಗ ಎಂಕಪ್ಪಗ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ತೋಜುಂಡು ನಮ್ಮ ಹಿರಿಯಕಲ ಪಂತನಂಜನ ಪಾತೆರ ಕೆಂಡು ಅಕ್ಕಲ ಪಂತಿನಂಜನ ಧೈರ್ಯ ತೋಜುಂಡು ಕಾರ್ಯಕರ್ತರು ರಾತ್ರಿ ಪಗಲು ಹೋರಾಟ ಮಂತದ ಬೆಗರಿನ ಭೂಮಿ ಪಾಡ್ದನ ಆ ದೃಶ್ಯ ತೋಜುಂಡು ಅಪ್ಪಗ ಕನ್ನಡ ನೀರು ಬರ್ಪಣ ಕನ್ನಡ ಒಂಜೇ ಡ್ರಾಪ್ ಕಣ ನೀರು ಬರಂದೆ 106 ಕಾರ್ಯಕರ್ತರ ಒಟ್ಟಿಗೆ ಆ ಸೋತದು ಪಿದಾಯಿ ಬಣ್ಣಗ ಎನ್ನ ಮನಸ್ಸು ಹಾಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದವರು ಈ ಸತ್ಯ ಆತ ನನ್ನ ಪಿರೊಂಜಿ ಸತ್ಯ ನಮ್ಮ MLA ಗೆಲ್ತದ ವಿಧಾನಸೌಧದಲ್ಲಿ ಪೊಗ್ಗುವ ಮಾತೆರ್ಲ ಕನಕಟ್ಟ ದಿಪ್ಪೆರೆ ಒಂಜಿ ವೇಳೆ MLA ಸೋತುದಾಯಕ ಇಲ್ಲಲು ಕೊಲ್ವೇರನ್ನು ನೆವರ್ ಸಾಧ್ಯನೇ ಹೆಜ್ಜಿ ಜಿಲ್ಲಾ ಪಂಚಾಯತ್ ಕುರ್ನಾಡು ಜಿಲ್ಲಾ ಪಂಚಾಯತ್ ಓಟರು ಕಂಟೆಸ್ಟ್ ಮಂತದೆ ಕೇವಲ ಮೂಜಿ ಓಟರು ಸೋತಿ ಬೊಕ್ಕಲ ನಿರಂತರವಾದ ನಮ್ಮೊಟ್ಟಿಗೆ ಇತ್ತನ ಜನ ಕಾರ್ಯಕರ್ತರ ನಾಯಕರೊಟ್ಟಿಗೆ ಸೇರಿದೆ ಬೊಕ್ಕೊಂಜಿ ಓಟುಡು 300 ಓಟುಡು ಗೆಲ್ಪುನಂಜಿನ ಆ ಬೇಲೆನ ಆ ಕಾರ್ಯಕರ್ತರ ಮಂತಿದ್ದೀರಿ ನೆಕ್ಸ್ಟ್ ಏರೇ ಕ್ಯಾಂಡಿಡೇಟ್ ಆವೇರೆ ಏರೇ ಕ್ಯಾಂಡಿಡೇಟ್ ಅನ್ನಲ್ಲ ಚಂದ್ರಾಸ್ ಪಂಡಿತ್ ಅರಣ್ಣ ಮುಂದಾಲತ್ತೋಡು ರಾಜ್ಯಾಧ್ಯಕ್ಷರನ್ನ ನಿರಂತರವಾದ ಮಾರ್ಗದರ್ಶನವರು ಜಿಲ್ಲಾ ಅಧ್ಯಕ್ಷರನ್ನ ಮುಂದಾಲತ್ತೋಡು ನಮ್ಮ ನೆಕ್ಸ್ಟ್ MLA ಸೀಟು 100 ಗೆಲ್ಪು ಅಂತ ನಂಗೆ ವಿಶ್ವಾಸ ಉಂಟು. ಲಾಸ್ಟ್ MLA ಮುಗಿದೆ MP ಇಲೆಕ್ಷನ್ ಬರ್ಪುಡು MP ಇಲೆಕ್ಷನ್ ಬಂದಾಗ ನಿರಂತರವಾದ ವಾಟ್ಸಪ್ ಫೇಸ್ಬುಕ್ ನಮ್ಮ ಪಕ್ಷದ ವಿರುದ್ಧವಾದ ನಮ್ಮ ಕಲೆ ಲಕ್ಕೆರ ಶುರು ಮಂತೇರಿ ಐತೊಟ್ಟಿಗೆ ಕಾಂಗ್ರೆಸ್ ಲಕ್ಕೆರ ಶುರು ಮಂತೇರಿ ಬೆತ ವಿರೋಧ ಪಾರ್ಟಿದ ಲಕ್ಕೆರ ಶುರು ಮಂತೇರಿ ಆ ವಾಟ್ಸಪ್ ಫೇಸ್ಬುಕ್ನು ಬಂದ್ ಮನ್ಪುಣಂಚಿನ ಸಮಯ ಬಂದಾಗ ನಮ್ಮ ಒಂಜಿ ನಿರ್ಧಾರ ಮನ್ಪುಣಂಚಿನ ಸಮಯ ಬರ್ತದೆ ಎನ್ನೊಟ್ಟಿಗೆ ಎತ್ತಿನ ಎಂಕ ಜೀವ ಕೊರ್ಪುನಂಚಿನ ಒಂಜಿ 4 ಜವನಿಯರು ಒಟ್ಟಾದ ಒಂಜಿ ನಿರ್ಣಯ ಮನ್ಪುವ ಎಂಚಿನಲ ಅವಾರ್ಡ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ ಸೋತನ ಕ್ಷೇತ್ರ ಆನ ಜಿಲ್ಲೆಗೆ ರಾಜ್ಯಕ್ಕೂ ಮಾದರಿ ಅವಾರ್ಡ್ ನಮ್ಮ ಸಂಘಟನೆ ಎಂಚ ಮನ್ಪೊಡು ಪಂಡದ ಆಲೋಚನೆ ಮನ್ಪುವ ಒಂಜಿ ಸತ್ಯ ಕೊಲ್ಲುವ 2 ಸತ್ಯ ಕೊಲ್ಲುವ 3 ಸತ್ಯ ಕೊಲ್ಲುವ 4 ಸತ್ಯ ಕೊಲ್ಲುವ ಎಂಕ್ಲೆಗೆ ಎಂಚಿನಲ ಐಡಿಯಾ ತೋಜಿ 5ನೇ ಸತ್ಯ ಎನ್ನೊಟ್ಟಿಗೆ ನಿರಂತರವಾದ ಇಪ್ಪುನಂಜಿನ ಒಂಜಿ ಎನ್ನ ಪಾರ್ಟಿದ ಕಾರ್ಯಕರ್ತೆ ಪಂಪೇರೆ ಸಂತೋಷನ ಒಂಜಿ ಅವಕಾಶ ಉಂಡು ನಂಗೆ ನಮ್ಮ ನಳಿನಣ್ಣನ ಕೈತರೆಲ್ಲ ಕಾಂಡ ಪೋಡು ನಳಿನನ್ನೇ ನಮ್ಮ MP ಕ್ಯಾಂಡಿಡೇಟ್ ಅರೆಡ ಪೋದು ನಮ್ಮ 5 ಮಿನಿಟ್ ಪಾತೆರಡು ಎಂಚಿನ ಪಾತೆರಡು ಕೆನ್ನ ಕೇವಲ ಒಂಜಿ ಗೋಳಿದ ಮರ ತಾಟಿಟ್ಟುಕೊಳ್ಳೋದು ಎಂಗ್ಲು 4-5 ಜನ ಪಾತೆರುವ ಎಲ್ಲ ಕಾಂಡ 6 ಗಂಟೆಗೆ ಸರ್ಕಿಟ್ ಹೌಸ್ಗೆ ಹೋದು ನಳಿನಣ್ಣ ನೋಡು ಮಂಗಳೂರು ವಿಧಾನಸಭಾ ಕ್ಷೇತ್ರ 5 ಮಹಾಶಕ್ತಿ ಕೇಂದ್ರ ಉಂಡು 5 ಮಹಾಶಕ್ತಿ ಕೇಂದ್ರ 5 ಮಹಾಶಕ್ತಿ ಕೇಂದ್ರ ಇಲೆಕ್ಷನ್ಗೆ ಬಡದು ಇಲೆಕ್ಷನ್ ಡಿಕ್ಲೇರ್ ಆತಿಜಿ ಕ್ಯಾಂಡಿಡೇಟ್ ಡಿಕ್ಲೇರ್ ಆತಿಜಿ ನಮ್ಮ MP ಅಭ್ಯರ್ಥಿ ನಳಿನಣ್ಣನೇ ಆಪೇರಿಂದ 100 ವಿಶ್ವಾಸ ಇತ್ತು ನಡೆದವರ 6 ಮಂತಿನಂಚಿನ ಎಡ್ಡ ಅಭಿವೃದ್ಧಿ ಕೆಲಸ 6 ಮಂತಿನಂಚಿನ ಹೋರಾಟ ನಿರಂತರವಾದ ಲೋಕಸಭೆ ಪಾತೆರನ ಒಂಜಂಜಿ ಪಾತೆರಲ್ಲ ವೈರಲ್ ಆಯ್ತನ ಐತ ಒಟ್ಟಿಗೆ ಅರನ ವಿರೋಧಿಲು ಅರೆ ಬಗ್ಗೆ ಬಂತದನ ಒಂದು ನೇನು ಮಾತ ತೂದಾನಾಗ ನಳಿನಣ್ಣನೇ ಸ್ವತಃ ಎಂಕ್ಲ ಪಾತೆರೋಡ್ನ ಅಂಡು ಆಂಡ ಎಂಗ್ಲು ಕಾಂಡಬಹುದು ನಳಿನಣ್ಣನ ಪಾತೆರುವ ನಳಿನಣ್ಣ ಈ ಎಂಕ್ಲೆಗೆ ಒಂಜಿ ಅವಕಾಶ ಕೊರಡು ಮಂಗಳೂರು ವಿಧಾನಸಭಾ ಕ್ಷೇತ್ರಡು 5 ಮಹಾಶಕ್ತಿ ಕೇಂದ್ರ ಉಂಡು 5 ಮಹಾಶಕ್ತಿ ಕೇಂದ್ರಡ್ಲ ಚುನಾವಣಾ ಕಾರ್ಯಾಲಯ ಎಂಗ್ಲು ಮನ್ಪುವ ಚುನಾವಣಾ ಕಾರ್ಯಾಲಯ ಮಂತದೆ ಪ್ರತಿ ಮಹಾಶಕ್ತಿ ಕೇಂದ್ರಲ ಕಾರ್ಯಕರ್ತರೇನು ಲೆಕ್ಕದು ಆ ಕಾರ್ಯಾಲಯ ಉದ್ಘಾಟನೆ ಮನ್ಪುನಾಗ ಸಾವಿರ ಕಾರ್ಯಕರ್ತರು ಒಟ್ಟಾದ ಒಂಜಾದ ಆ ಕಾರ್ಯಕ್ರಮ ಬರ್ತದೆ ಪಾತೆರಂದ ಕಾರ್ಯಕರ್ತರ ಮನಸ್ಸು ನಿಜವಾದ ಪುಲಕಿದಾದೆ ಮುಲ್ತುರ್ದೆ ಇಲೆಕ್ಷನ್ಗೆ ಎಡ್ಡ ಸಂದೇಶ ಪೋಪನ್ಪ ಆನ ನಳಿನಣ್ಣಗಳ ಆಪಗ ಧೈರ್ಯ ಜಂಡು ಈ ಪೊರ್ತು ಇಲೆಕ್ಷನ್ ಡಿಕ್ಲೇರ್ ಆತಿಜಿ ಒವ್ವೇ ಓಟುದಾಳ ಐತಂದು ಇಜ್ಜಿ ಐತ ಈ ಪೊರ್ತರು ಜನ ಸೇರ್ಸಾರ ಸಾಧ್ಯ ಉಂಡ ಸಂತೋಷ ಎಂಡ ಕೇಳುವರು ಆಂಡ ನಲ್ಲನ್ನ 100 ಜನ ಸೇರ್ಸವ ಈರು ಮಾತ್ರ ಬರೋಡು ಪನ್ಪ ಆನ ನಳಿನನ್ನೇ ಬರಿಯರೆ ಒಪ್ಪಿರು ಫಸ್ಟೇ ಕುರ್ನಾಡು ಶಕ್ತಿ ಕೇಂದ್ರಡು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ನವೀನ್ ಪಾದಲ್ಪಾಡಿ ಹಿರಿಯಗಳು ರಾಜಾರಾಮ್ ಭಟ್ರು 106 ಕಾರ್ಯಕರ್ತರು ಒಟ್ಟಿಗೆ ಕುಳಿದು ಮೀಟಿಂಗ್ ಮನ್ಪ ಆ ಕಾರ್ಯಕ್ರಮಡು 2,000 ಜಾಸ್ತಿ ಕಾರ್ಯಕರ್ತರು ಸೇರೋಡು ಆ ಕಾರ್ಯಕರ್ತರು ಬೋಲ್ಯಾರದ ಮುಡಿಪು ಮುಟ್ಟ ಪಾದಯಾತ್ರೆ ಮನ್ಪಡು ಅವಳು ನಮ್ಮ ಜಿಲ್ಲಾಧ್ಯಕ್ಷರು ಸಂಜೀವ ಮಠಂದು ಅರಣ್ಯ ಕೈಟ್ ಕಾರ್ಯಾಲಯ ಉದ್ಘಾಟನೆ ಮನ್ಪಡು ನಮ್ಮ ಆಪಿನಂಚಿನ MP ಕ್ಯಾಂಡಿಡೇಟ್ ಇತ್ತದ MP ನಳಿನಣ್ಣೆ ಪಾತೆರಡು ಬಂಡದು ಇಡೀ ಊರು ಒಂಜಾದೆ ಅಪ್ಪೆನಕ್ಕಲು ಜೋಕಲು ಕಾರ್ಯಕರ್ತರು ಅಭಿಮಾನಿಗಳು ಲೆಕ್ಕದಾಂತಿನ ಕಾರ್ಯಕರ್ತರು ಬರ್ತದೆ ಪ್ರಥಮ ಕಾರ್ಯಕ್ರಮ ಯಶಸ್ವಿ ಅನಗ ನಿಜವಾದ ನಮಮಂತನ ಕಾರ್ಯಕ್ರಮ ಸಾರ್ಥಕ ಪನ್ಪುಣಂದು ಆಂಡು ರಾತ್ರಿ 11 ಗಂಟೆ 16 ಗಂಟೆಗೆ ಅವೇ ಜವನಿಯರೆಂಗ್ಲು ಕೊಳ್ಳುದು ಪಿರ 4 ಕಾರ್ಯಕ್ರಮ ಇಂಚ ಮನ್ಪುಣಿ ಐಕ ಸಂಬಂಧಪಟ್ಟನ ಆಯಾಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನ ವಿಶ್ವಾಸ ತೆದೊಂದು
ಈ ಕ್ಷೇತ್ರದ ಮಾತಾ ಲೀಡರ್ ನಕ್ಲಿನ ವಿಶ್ವಾಸ ಹೊದೆ ತಂದು ಐತ ಒಟ್ಟಿಗೆ ಅಪ್ಪೆ ನಕ್ಲಿನ ವಿಶ್ವಾಸ ಹೊದೆ ತಂದು ಐನಕ್ಕೆ ಐನು ಮಹಾಶಕ್ತಿ ಕೇಂದ್ರದ ವಿಶೇಷವಾದ ಕಾರ್ಯಕ್ರಮ ಮಂತದೆ ಜಿಲ್ಲೆಗೆ ರಾಜ್ಯದ ಎಡ್ಡ ಸಂದೇಶ ಬರ್ಪಿಲಕ ಇತ್ಯದ ರಾಜ್ಯಾಧ್ಯಕ್ಷರಾದಿಪ್ಪರು ಅಪಗದ ಜಿಲ್ಲಾಧ್ಯಕ್ಷರಾದಿಪ್ಪೇರು ಇತ್ಯದ ಜಿಲ್ಲಾಧ್ಯಕ್ಷರಾಯ ನಂಚಿನ ನಮ್ಮ ಅಪಗದ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಜಿ ಆದಿಪ್ಪೇರು ಹಿರಿಯರ ಮೋನಪ್ಪಣ್ಣೆ ಆದಿಪ್ಪೇರು ಮಾತೇರಲ್ಲ ಎಡ್ಡ ಸಾಬಾಸ್ಗಿರಿ ಕೊಡ್ದು ಇಂಚನೆ ಕಾರ್ಯಕ್ರಮ ಮನ್ಪಲೆ ಬಂಡೇರು ಆಂಡ ಇಲೆಕ್ಷನ್ ದಾಂತಿನ ಪೊರ್ತುಡ್ಲ ಸಾವಿರ ಕಾರ್ಯಕರ್ತರನ್ನು ಸೇರಿಸೋದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿದ ಶಕ್ತಿ ಎಂಚಿನ ಅಂದು ಜಿಲ್ಲೆಗಳ ರಾಜ್ಯಗಳು ತೋಜಾರ ಅವಕಾಶ ಮಂತ ಕೊಡ್ತೀನಿ ಅಂಜನ ಆ ದೇವ ದುರ್ಲಭ ಕಾರ್ಯಕರ್ತ ಬಂಧುಲೇನ ಎಂಚ ಋಣ ಸಂದಾಯರ ಸಾಧ್ಯ ಉಂಡು ಒಂದು ನಿಖಿಲ ಲೆಕ್ಕಾಚಾರ ಪಾಡೋಡು ಇನಿ 100 ಜನನು ಸೇರ್ಸಾರ ಸಾಧ್ಯ ಇಜ್ಜಿಂದ ಪನ್ಪುನ ಲೆಕ್ಕ ಸಮಯಡು ಸಾವಿರ ಕಾರ್ಯಕರ್ತರ ಪ್ರೀತಿರು ಬರ್ತದೆ ಕಾರ್ಯಕ್ರಮ ಯಶಸ್ವಿ ಮಂತದೇರ ನಾಡ ಇನಿ ಆ ಕಾರ್ಯ ಎನ್ನ ಅಧ್ಯಕ್ಷ ಪದವಿನೇ ಚಂದ್ರಣ್ಣಗೆ ಬುಡ್ದು ಕೊರ್ನಗ ನಿಕ್ಲನ ಋಣೋನಿ ಎಂಕ್ ಸಂದವನಿ ವಾರೀತಿರಿ ಸಂದವನಿ ಇಲೆಕ್ಷನ್ ಸೋತಿ ಬಕ್ಕಲ ನಂಗೆ ನಾನು ರಾಜಕೀಯ ಬೊರ್ಚಿ ನಂಗೆ ರಾಜಕೀಯ ಜಿಗುಪ್ಸೆ ಪನ್ಪುನ ಲೆಕ್ಕಾಚಾರ ಜನ ಪಣ್ಣನಲ್ಲ ಆ 22,000 ಜನ ಎಂಕ್ ಓಟು ಪಡೆದ ನಕ್ಲು ಸಾವಿರ ಕಾರ್ಯಕರ್ತರು ರಾತ್ರಿ ಬಗೆಲು ಹೋರಾಟ ಮಂತದ ನಕ್ಲೆ ಕಾಂಗ್ರೆಸ್ ಎದುರು ನಿರಂತರವಾದ ಗಲಾಟೆ ಮಂತದ ನಕ್ಲೆ ಓಟು ದಪ್ಪಗ ಪೊಲೀಸ್ ತಕ್ಲೆ ಕಟ್ಟಿ ಪೆಟ್ಟ ತಿಂದ ನಕ್ಲೆ ರಾತ್ರಿ 1 ಗಂಟೆಲ ಜಪ್ಪನ್ನ ಜನ ಕಾರ್ಯಕರ್ತರ ಋಣವನ್ನು ಸಂದಾಯ ನಡೆದು ಸಾಧ್ಯ ಉಂಟಾದ ಯಾನೇ ಆಲೋಚನೆ ಮನ್ಪುನಂಜನ ಪರಿಸ್ಥಿತಿ ಆ 5 ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನಾದಿಪ್ಪು 27 ಗ್ರಾಮ ಸಮಿತಿದ ಅಧ್ಯಕ್ಷರನ್ನಾದಿಪ್ಪು ಐತ ಒಟ್ಟಿಗೆ ನಿರಂತರವಾಗಿ ನಂಜನ ದೇವ ದುರ್ಲಭ ಕಾರ್ಯಕರ್ತ ಬಂಧುಲೆನ ಆ ಹೋರಾಟ ಅಕ್ಲೆನ ದುಃಖ ನಮ್ಮ ಸೋತದ ಬಣ್ಣಗ ಅಕ್ಲೆನ ಕನ್ನಡ ಕಣ ನೀರು ಭೂಮಿಗೆ ಬೂರ್ನಾಗ ನಂಗೆ ತೂಣಗ ಕಣ್ಣ ನೀರು ಬತ್ತಲ್ಲ ಆ ಕಣ್ಣ ನೀರು ಅಕ್ಲೆಗೆ ಗೊತ್ತಾಯಿರ ಬಲ್ಲಿ ಎನ್ನ ಕನ್ನಡ ನೀರು ಬಣ್ಣಗ ಅಕ್ಲೆಗೆ ಎತ್ತು ಬೇಜಾರಾವು ನೇರವಾದ ಇಲೆಕ್ಷನ್ MLA ಕಾರ್ಯಾಲಯಕ್ಕೆ ಬರ್ತದೆ ಆಡೆ ಬತ್ತು ಎತ್ತನಾಗ ಮಾಡೂರು ಕಾಂಗ್ರೆಸ್ BJP ಕಾರ್ಯಕರ್ತರ ಮೆತ್ತೆ ಅಟ್ಯಾಕ್ ಮಂತಿದ್ದಾರೆ ಬಣ್ಣನ ಅವಳಿ ಪುನಃ ಕಾರ್ಯಕರ್ತರು ಪೂರಾಬೋದು ಕಾಂಗ್ರೆಸ್ ವಿರುದ್ಧವಾದ ಹೋರಾಟ ಮನ್ಪುವ ಯಾನ ಇನಿ ಮುಟ್ಟ ಮಂತದ ನಂಚನ ಹೂವೇ ಬೇಲೆ ಆದಿಪ್ಪು ಏತ ಕಾರ್ಯಕರ್ತರಿಗೆ ಬೇಜಾರಾದಿಪ್ಪು ಏತ ಲೀಡರ್ನಗ್ಲೆ ಬೇಜಾರಾದಿಪ್ಪು ಆನ ಬೇಜಾರಾಗು ಯಾನ ಇತ್ತಾಗ್ಲಡ ಕ್ಷಮಕೇನು ಎನ್ನ ವೈಯಕ್ತಿಕವಾದ ಏರಗ್ಲೆ ಬೇಜಾರು ಮನ್ಪಡೆ ತಯಾರಿಸಿ ಒಂಜಿ ಪಡೆಡೆ UT ಖಾದರ್ನ ವಿರುದ್ಧವಾದ ಹೋರಾಟ ಮನ್ಪುಣಂಜನ ಪರಿಸ್ಥಿತಿ ಒಂಜಿ ಪಡೆಡೆ ರಮನಾಥರೈನ ಒಟ್ಟಿಗೆ ಹೋರಾಟ ಮನ್ಪುಣಂಜನ ಪರಿಸ್ಥಿತಿ ಅರ್ಧ ಬಂಟ್ವಾಳ ತಾಲೂಕುಗಾಂಡೆ ಅರ್ಧ ಮಂಗಳೂರು ತಾಲೂಕುಗಾಂಡೆ ಈತ ಕಷ್ಟದ ಕ್ಷೇತ್ರ ಇಡೀ ಜಿಲ್ಲೆದವರು ರಾಜ್ಯದವರು ಓಲ್ಲ ಇಪ್ಪರೆ ಸಾಧ್ಯಜಿ ಆ ಪಡೆಡ್ಲ ಕಾಂಗ್ರೆಸ್ದ ಆ ದುಷ್ಟ ಲೀಡರ್ನಕ್ಲೆನ ನಂಗೆ ಮನ್ಪುನ ಅನ್ಯಾಯ ಐನ ಮಾತ ಪಣ್ಣನ ಏರಗ್ಲ ಸಾಧ್ಯಜಿ ಆಂಡಲ ಕಾರ್ಯಕರ್ತನ ಸಹಕಾರಡು ನಮ್ಮ ಆ 15 ಜನ ಆದಿಪ್ಪು ಐತ ಬಟ್ಟೆ ಕ್ಷೇತ್ರ ಸಮಿತಿ ಆದಿಪ್ಪು ಜಿಲ್ಲಾ ಸಮಿತಿ ಆದಿಪ್ಪು ಗ್ರಾಮ ಸಮಿತಿ ಆದಿಪ್ಪು ಅಕ್ಲ ಪೂರ ಸಹಕಾರಡು ನಿರಂತರವಾದ ಹೋರಾಟ ಮಂತದೆ ನಮ್ಮ ಸ್ಥಾನನು ಇಡೀ ಕ್ಷೇತ್ರಡು BJP ಶಕ್ತಿ ಎಂಜಿನ ಅಂದು ತೋಜಾದು ಕೊಡ್ತುಂಡು ಐತ ಒಟ್ಟಿಗೆ ಏತ ಜನ ಕಡಾಕಡಿ ದಾಲ ನೋ ಕಾಂಪ್ರಮೈಸ್ ಕಾಂಗ್ರೆಸ್ದ UT ಖಾದರ್ನೊಟ್ಟಿಗೆ ಏರೇರು ಸೇರಿದ್ದು BJPಗೆ ಅನ್ಯಾಯ ಮಂತೇರ ಏರೇರು ರಮಣತಾರ ಏನೊಟ್ಟಿಗೆ ಸೇರಿದ್ದು BJPಗೆ ಅನ್ಯಾಯ ಮಂತೇರ ಐನು ಸಹಿಸೋನಂಜನ ಶಕ್ತಿನ ಪರಮಾತ್ಮ ದೇವರಿಗೆ ಗೊತ್ತಿದ್ದಾರೆ ಹಿರಿಯಕಲೆ ಹೆಂಗೆ ಕಲ್ಪಾದ ಕೊಡ್ತಾನೆ ಎಂಜನ ಬಂಡ ಪಕ್ಷದ ನಿಷ್ಠೆಲ್ಲ ಪಕ್ಷದ ಸಿದ್ಧಾಂತ ಒಪ್ಪುನಂಜನ ಕೆಲಸವನ್ನು ಮಾತ್ರ ಏಪ ನಮ್ಮ ಉಲಯದನ್ನೇನು ಕೆಲವೊಂಜಿ ಲೀಡರ್ ನಕ್ಲೆ ಕೆಲವೊಂಜಿ ಮೆಕ್ಲೆ ಕಾಂಗ್ರೆಸ್ ತಕ್ಲೊಟ್ಟಿಗೆ ಇಂದು ಆದ ಮಂತದ ನಂಚನ ಇಪ್ಪು ಆಂಡ ಐತೊಟ್ಟಿಗೆ ಮಿಂಗಿಲ್ಲ ಅಂದೆ ಇನಿ 99.9% ಕಾರ್ಯಕರ್ತರನ್ನ ಆ ಶ್ರಮನು ಇನಿ ನಂಗೆ ತೂಪು ನಂಜನ ಭಾಗ್ಯ ತೆಗೆಂಡು ಇನಿ ಪಣೋಲಿ ನಿಕ್ಲಿಲ್ಲ ಯಾನು ನಿಜವಾದ ಆ ಕಾರ್ಯಕರ್ತನ ಪಾದ ಸ್ಪರ್ಶ ಮನ್ಪುನಂಜನ ಅವಶ್ಯಕತೆ ಉಂಡು ಮಾತಾಡಲ್ಲ ಎಣ್ಣಿದಿಪ್ಪೇರು ಸಂತೋಷ್ ಕುಮಾರ್ ಇಡೆ ಬರ್ತದೆ ಅರೇನು ದೂರ್ಯರು ಬೆರೆದೆ ಓ ಆ ನಾಯಕರನ್ನ ದೂರ್ಯರು ಸಾಧ್ಯಜ್ಜಿ ಮಾತಾ ನಾಯಕರನ್ನ ಪ್ರೀತಿದ ಬೆಂಬಲ ಇತ್ತು ನೀಡಿದವರ ಪುಗೆಲು ಕೊರ ನೀಡಿದವರ BJP ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಗಟ್ಟಿ ಆಡೆ ಎನ್ನ ಕಣ ಇತ್ತೇನೆ ನಳಿನ್ ಕುಮಾರ್ ಕಟೀಲ್ಜಿ ಭಾರತೀಯ ಜನತಾ ಪಾರ್ಟಿದ ಸಂಘಟನಾ ಕಾರ್ಯದರ್ಶಿ ಆದ MP ಶೆಡ್ತಿಗನಗ ಆರಿ MP ಅವಡು ಅಪ್ಪಗ ಎಂಗ್ಲೆ ಪೋಡಿಗೆತ್ತು ಅರೆ ಎದುರು ಉಂತದನಾರ ಜನಾರ್ದನ ಪೂಜಾರಿಲ್ ಆರು ಭಾರಿ ಮಲ್ಲ ಜನ ಅರೆ ಎದುರು ನಮ್ಮ BJPದ ಕ್ಯಾಂಡಿಡೇಟ್ ಸರಿಯಾಗ್ತದಲ್ಲ ನಮ್ಮ ಹೋರಾಟ ಇಡೀ ಜಿಲ್ಲೆದ ಮಟ್ಟಿಗೆ ಗಮನ ನಮ್ಮ ಹೋರಾಟ ಕೇವಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಲ್ಲ ಈ ನಮ್ಮ ಕುರುನಾಡು ಶಕ್ತಿ ಕೇಂದ್ರದ ಬಗ್ಗೆ ಇತ್ತಂడి ಹೋರಾಟವಂತ ಅಂತಿಮವಾದ 48,000 ಓಟು ಗೆಲ್ಪನಾಗ ನಮ್ಮ ಕನಕಟ್ಟನ ಸಾರ್ಥಕ ಬಂಡದ ಖುಷಿ ಪಡೆ ರಡ್ನೇ ಸತಿ ಪಿರ ನಳಿನ ಸೀಟಾಪುಂಡು ರಾತ್ರಿ ಬಗೆಲು ಹೋರಾಟ ಮನ್ಬಿಡು ಕಾರ್ಯಕರ್ತರ ಒಟ್ಟುಗೂಡಿಸವ ದಾದಾ ಪಂಡನ ನಮ್ಮವಳು MLA ಇಜ್ಜಿನ ಮಲ್ಲಜ್ಜಿ ನಂಗೆ MP ಉಳ್ಳೇರು ಬಂದ್ಬಿಡು ಧೈರ್ಯ ಏಪಲ ನಂಗೊಂಡು ಪೊಲೀಸ್ ತಾಗಲು ನಮ್ಮ ಮೆತ್ತಿ ಎಂಜಿನಲ್ಲ ಮನ್ಪಡು ಬೇತ ಇಲಾಖೆದಾಗಲು ನಮ್ಮ ಮೆತ್ತ ಅನ್ಯಾಯ ಮನ್ಪಡು ಕಾಂಗ್ರೆಸ್ ತಾಗಲು ನಂಗೆ ದೌರ್ಜನ್ಯ ಮನ್ಪಡು ನಂಗೆ ಕೋರಿ ಕೇಳೋ MP ಉಳ್ಳೇರತ್ತ ನಮ್ಮ MP ಗೆಲ್ಪಡು ಪಂಡದು ಹೋರಾಟ ಮಂತ
1,42,000 ಚಿಲ್ಲರೆ ಓಟರು ನಲಿನನ್ನೇ 2ನೇ ಸತಿ ಗೆಲ್ಪುನಾಗ ಎಂಕಲ್ ಆಕಾಶಗ ಮುಟ್ಟಿಯರ ಕೆಲವೇ ಗೇನು ಬಾಕಿ ಐತ ಸಂಭ್ರಮ ಐತ ಸಂತೋಷ ಐತ ಖುಷಿ ಐನ ಆಚರಣೆ ವಾರೀತಿದ ಮಂತವನ್ನು ನಾನು ಅವು ಎಂಗ್ಲನ ಕಾರ್ಯಕರ್ತರೆ ನಮ್ಮ ಕಾರ್ಯಕರ್ತರೆಲ್ಲ ನನಗೆ ಮಾತ್ರ ಗೊತ್ತು. 3ನೇ ಸತಿ ಭಾರಿ ಇಡೀ ನಮ್ಮ ಕ್ಷೇತ್ರ 10 ನಾಳ ಇಡೀ ಜಿಲ್ಲೆ ಸಮಸ್ಯೆದ ಗೊಂದಲಮಯ ವಾತಾವರಣ. ಪಾಪ ನಳಿನನ್ನ ಮೋನೆ ತುಯ್ಯರ್ಲ ಎಂಕ್ಲೆಗೆ ಬೇಜಾರ ಹೊಂದಿತ್ತದೆ. ಆಂಡ ಸತಾಯ ಗತಾಯ 3ನೇ ಸತಿ ನಳಿನನ್ನೇ ಗೆಲ್ಪೊಡು ಅಯ್ಯಷ್ಟು ಓಟುಡು ಗೆಲ್ಪೊಡು ಕೇಂದ್ರಡು ನಳಿನನ್ನೇ ಮಿನಿಸ್ಟರ್ ಆವಡೋ ಬಂದದ ಕಣ ಕಟ್ಟೊಂದಿತ್ತು ನಂಚಿನ ನಮ್ಮ ಟೀಮುಗು ಅಂತಿಮವಾದ ನಳಿನನ್ನೇ 1,48,000 ಬಿಡಿ 2,75,000 ಓಟುಡು ಗೆಲ್ತದೆ. 2,75,000 ಓಟುಡು ಗೆಲ್ತದೆ. ಇತಿಹಾಸ ರಚನೆ ಮನ್ಪುನಾಗ ನೆಡ್ದು ಮಲ್ಲ ಖುಷಿಯಿಂದ ಒಂಜಿ ಮಂಗಳೂರು ಕ್ಷೇತ್ರದ ಅಧ್ಯಕ್ಷ ಅದು ನಮ್ಮ ಟೀಮದ ಹೋರಾಟದ ಫಲವಾದ ಅತ್ಯಂತ ಜಾಸ್ತಿ ಓಟುಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೆತ್ತು ಕೊರ್ದಾನಾಗ ನಂಗೆ ಖುಷಿ ಐದು ಮಲ್ಲ ಖುಷಿ ಬೋಡ ಅಪ್ಪಗ ಕನಕಟ್ಯ ದೇವರ ಕೈತರೆ ಪೋಯ ಕೊರಗಜ್ಜನಡೆ ಪೋಯ ಇತ್ತನ ದೇವಸ್ಥಾನ ಕೈಬುಜ್ಜ ಅವಳು ಸಚಿವ ಸಂಪುಟ ಅನಗ ನಳಿನನ್ನಗ ಸೀಟು ತಿಕ್ಕೊಡು ಆಂಡ ಒರಿ ಪುಣ್ಯಾತ್ಮೆ ಪನ್ಪೇರೆ ಎಡ್ಡೆ ತೆರಿನಾರು ಪನ್ಪೇರೆ ಸಂತೋಷನ್ನ 6 ಸಚಿವ ಸಂಪುಟರು ಸ್ಥಾನಮಾನ ತೆಗುಜಿ ಆನ ಸಚಿವ ಸಂಪುಟರು ಸ್ಥಾನಮಾನೋಡ್ದನ ಮಲ್ಲಾದು 6 ಬಾರಿ ಮಲ್ಲ ಪೋಸ್ಟಿಗೆ ಪೋಪೇರೆಂದು ಆಂಡ ಅವಳು ಸಚಿವ ಸಂಪುಟ ಪೂರ ಆನಾಗಲ್ಲ ನಳಿನನ್ನಗ CTG ಬಂಡ ಬೇಜಾರದ ನೆಟ್ಟಿತ್ತನಾಗ ರಾಜ್ಯದ ಅಧ್ಯಕ್ಷರಾದ ಆಯ್ಕೆ ಆಪೇರೆ ಇನ್ನು ಏತು ಖುಷಿ ಬಂದ ನಾಡ ಏರಾನ್ಲ ಮಿತ್ ಉತ್ತರ ಕರ್ನಾಟಕ ಬ್ಯಾಂಗ್ಳೂರ್ದಾಗಲ ರಾಜ್ಯಾಧ್ಯಕ್ಷರಾಂಡ ಉದಾಹರಣೆಗೆ ಯಡಿಯೂರಪ್ಪಜಿ ರಾಜ್ಯಾಧ್ಯಕ್ಷರಾಂಡ ಎಂಗ್ಲಿಗೆ ಪೋದು ಮಾತ ಕಷ್ಟ ನರೇಡ ಪನಿಯರ ಸಾಧ್ಯ ಉಂಡ ಏಪಾನ್ಲ ಅವ್ರು ಬಣ್ಣಗ ಆ ಲೈನ್ ಉಂಟದು ಸರ್ ನಮ್ಮ ಕ್ಷೇತ್ರ ಈಗ ಉಂಟು ಪಣಲ್ಲ ಕ್ಷೇತ್ರದ ಆಯ್ನ ಎಲ್ಲೆಲ್ಲ ಸಮಸ್ಯೆಲ್ಲ ಇತ್ಯದ ರಾಜ್ಯಾಧ್ಯಕ್ಷರನ್ನ ಕೈತಲು ಕುಳ್ಳುದು ಆ ಸಮಸ್ಯೆಗೆ ಪರಿಹಾರ ತಿಕ್ಕೊಂಡು ನಾಡ ಒಂಜಿ ಕಾರ್ಯಕರ್ತಗೆ ಅನ್ಯಾಯ ಅಂಡ ತಕ್ಷಣ ಸ್ಪಂದನೆ ಕೊರ್ಪುನಾಡ ಒಂಜಿ ಆಸ್ಪತ್ರೆ ನಮ್ಮ ಕಾರ್ಯಕರ್ತೆ ಲಕ್ಷಾಂತರ ಬಿಲ್ ಇರ್ತದೆ ಪಿದೆ ಬರೀರ ಆವಂದನ ಪಡ್ತರು ರಾಜ್ಯಾಧ್ಯಕ್ಷರ ಇಂಚಾ ಬಂಡಿಯ ತಕ್ಷಣ ಫೋನ್ ಬಂತದೆ ಕಡಪುರ ನಂಜನ ಸಮಸ್ಯೆ ಏರಾನ ನಮ್ಮ ಕಾರ್ಯಕರ್ತೆ ಆಕ್ಸಿಡೆಂಟ್ ಇದನ್ನ ಸೌಖ್ಯ ಜನ ಆಸ್ಪತ್ರೆ ತೆಗೆದು ಲಕ್ಷಾಂತರ ಬಿಲ್ ಇಪ್ಪನಾಗ ನಮ್ಮದಕ್ಕೆ ಮಾತ್ರ ಕೊರಿಯರ ಸಾಧ್ಯ ಇಜ್ಜನ ಪಡ್ತರು ರಾಜ್ಯಾಧ್ಯಕ್ಷ ಕೈತಿರ್ಬೋದು ನಮ್ಮ ಕಾರ್ಯಕರ್ತೆ ತೀರ್ಬೋತೆ ನಳಿನನ್ನ ಎಂಜಿನ ಮನ್ಪುಲೆ ಬಂದ ತಕ್ಷಣ ತನ್ನ ಕೈದು ಕಾಸ ಇಜಿನ ಆಡೆ ಫೋನ್ ಬಂತದೆ ಆ ಪುನಃ ಕಡಪುರ ನಂಜಿನ ವ್ಯವಸ್ಥೆಯನ್ನು ಮಾತ್ರ ನೆನೆಪುನಾಗ ನೆಡ್ದು ಮಲ್ಲ ಭಾಗ್ಯ ನನಗೆ ಬೋಡ ಮೂಜಿ ಯಾನ ಅಧಿಕಾರ ಸ್ವೀಕಾರ ಮನ್ಪುನಂಜನ ಪಡ್ತರು ಹಿಂಗೆ ಗೊತ್ತುಂಡು ಅಡರ ತೊಡರುಬಹುದು ಕಲ್ಲು ಮುಳ್ಳುದ ಮೆತ್ತು ನಡಪುನಂಜನ ಅವಶ್ಯಕತೆ ಉಂಡು ಗುಲಾಬಿ ಪೂತ ಮೆತ್ತು ನಮ್ಮ ನಡಪುನಿ ಹತ್ತಂದು ನಂಗೆ ಗೊತ್ತಿತ್ತು ನಾನಲ್ಲ ಅವು ಎಂಕ 3 ವರ್ಷ ಗುಲಾಬಿ ಪೂಟು ನಡತಿನಂಚಿನ ಅನುಭವ ಆವೊಂದುಂಡು ಆನಿ ಏತು ಖುಷಿಟು ಏತು ಸಂತೋಷರು ಅಧಿಕಾರ ಸ್ವೀಕಾರ ಮಂತೆನ ಅವೇ ಖುಷಿಟು ಅವೇ ಸಂತೋಷರು ಇನಿ ಅಧಿಕಾರವನ್ನು ಚಂದ್ರನಾಗ ಬುಡ್ದು ಕೊರ್ಪುಣಿ ಬಂದ ನೆಡ್ದು ಮಲ್ಲ ಭಾಗ್ಯ ನೆಡ್ದು ಮಲ್ಲ ಪುಣ್ಯ ಬೇತೆರೆಗೆಲ್ಲ ತಿಕ್ಕುವ ಅಂದ ಲೆಕ್ಕಾಚಾರ ಇನ್ನು ಚಂದ್ರನಾಗ ಪುಗೆಲು ಕೊಡ್ದು ಆ 3 ವರ್ಷರು ನಿಖಲು ಕೊಡ್ತ ನಂಜನ ಸಹಕಾರ ನಿಖಲು ಕೊಡ್ತನ ನೆಡ್ದ ಅದು ಒಂದು ಜಿಲ್ಲೆ ರಾಜ್ಯಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪುದರ ಬರೋಡ್ನಾಡ ನಿಖಲನ ಋಣನು ತಂದವಡು ಐತ ಒಟ್ಟಿಗೆ ಚಂದ್ರನ 3 ವರ್ಷ ಅವೇ ರೀತಿ ಅರೆಗಳ ಶಕ್ತಿ ಕೊರಡು ಮುರಾನಿ ಉಡುಪಿ ಜಿಲ್ಲೆ ಕೊಡಗು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಗೌರವಾನ್ವಿತ ಸಂತೋಷಿ ನಮ್ಮ ಮೀಟಿಂಗ್ ಮನ್ಪೇರು ಹೊಸ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾರ್ಗದರ್ಶನ ಮನ್ಪೇರು ಅಪ್ಪಗ ಅರೆನ ಬಾಯ್ಡು ಒಂಜಿ ಸಂಘದ ಹಿರಿಯರಾದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದ ಆತ ಆ 3 ಜಿಲ್ಲೆದಾಗಲೇ ನಡು ಪನ್ಪೇರು ನಾನು ಒಂದು ವೇಳೆ ಯಾರದಾದರೂ ಪಾದಸ್ಪರ್ಶ ಮಾಡಬೇಕಾದ ಇದ್ದರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಇದು ಮಾಡ್ತೇವೆ ಅವರ ಸಂಘಟನೆಯನ್ನು ನೋಡಿ ನಮಗೆ ಖುಷಿಯಾಗಿದೆ ನೆಡ್ದು ಮಲ್ಲ ಭಾಗ್ಯ ಇಂಜಿನ ಬೋಡು ನಮ್ಮ ಮಂತನ ಸಾರ್ಥಕ ಅಂದ ಖುಷಿ ಅಂದು ನಮ್ಮ ಬತ್ತದ ರಾತ್ರಿ ಜಪ್ಪನಾಗ ಸಾಕ್ಷಾತ್ ಆಕಾಶಡು ಚಂದ್ರ ದೇವರ್ಲ ಭೂಮಿ ಇತ್ತಿನ ದೈವ ದೇವರ್ಲ ತೋಜನು ನಮ್ಮ 3 ವರ್ಷ ಈತ ಶೋಕದ ಬೇಲೆ ಮನ್ಪೊಡ್ದ ನನ್ನ ನಿಕ್ಲನ ಸಹಕಾರ ಐದಾದು ಹೆಚ್ಚ ಪಾತೇರ ಬೋಬುಜಿ ನಳಿನನ್ನೇ ಪಾತೇರ್ಯರ ಉಳ್ಳೇರು ಆಂಡ ನಿಖಿಲ್ ಮಂದಿ ನಂಜನ ನಿರಂತರವಾದ ಬೇಲೆ ನಿಖಿಲ್ ಕೊರನಂಜನ ನಿರಂತರವಾದ ಸಹಕಾರ ನಿಖಿಲ್ ಬೆಂತು ನಂಜನ ಆ ಬೇಲೆದ ಋಣನು ಸಂದಾಯ ಏನದು ಸಾಧ್ಯ ಇಜ್ಜಿ ಪಣ್ಣೊಂದು ಮಾತ ಬೇನೆ ಬೇಜಾರದೊಟ್ಟಿಗೂ ಮುತ್ತು ದಂಚಿನ ಪಾತೆರದ ಪುಲ್ಪುಲು ಎಂಗಳ ಮಾತೆಯ ಮಲ್ಲಣ್ಣೆ ಸಂತೋಷನ ಜೋರಾದ ಕೈತಾಟಿ ಬಿಡುದು ಸೊಲ್ಮೆ ಸಂದೇಶ ಮಾಡ್ತದ ನನದು ಗೊತ್ತಾ ಈಗಾಗಲೇ ಹೇಳಿದರು ಕಳೆದ 3 ವರ್ಷದ ಅವರ ಅನುಭವವನ್ನು ಆ ಅನುಭವವನ್ನೆಲ್ಲವನ್ನು ನಾನು
ಅವರ ಜೊತೆಗೂಡಿ ಕಣ್ಣಾರೆ ನೋಡಿದಂಥವನು. ಹಾಗಾಗಿ ನನಗೆ ಎಲ್ಲ ನಾಯಕರ ಒಂದು ಬಲ ನನಗೆ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂತಂದರೆ ನನ್ನನ್ನು ಪ್ರೀತಿಸುವಂಥ ಇಷ್ಟೆಲ್ಲ ಕಾರ್ಯಕರ್ತರು ಮತ್ತು ನಾಯಕರಿರುವಾಗ ನನಗೆ ಯಾವುದೇ ರೀತಿಯ ಭಯ ಇಲ್ಲ. ಯಾಕಂದರೆ ಈ ಪಕ್ಷವನ್ನು ಇನ್ನಷ್ಟು ಬಲಶಾಲಿಯಾಗಿ ಕಟ್ಟುವಂಥ ಒಂದು ಮೂಲ ಧೈರ್ಯವಾದ ನಂಬಿಕೆ ನನಗೆ ಈ ನಮ್ಮ ಎಲ್ಲ ಕಾರ್ಯಕರ್ತರ ನಾಯಕರನ್ನು ನೋಡುವಾಗ ಇವತ್ತು ಸ್ಫೂರ್ತಿ ಬಂದಿದೆ. ಹಾಗಾಗಿ ನಾನು ನಿಶ್ಚಲವಾಗಿ ಹೇಳಬಲ್ಲೆ, ನಮ್ಮ ನೆರಳಿನ ರಾಜ್ಯಾಧ್ಯಕ್ಷರಾಗಿ ಏನು ಮೊನ್ನೆ ಘೋಷಣೆ ಮಾಡಿದಾರ 150+ ಅನ್ನು ಮುಂದಿನ ತಂದೆ ಎನ್ನುವ ಅವರ ಕನಸಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಇಲ್ಲಿಯ ಶಾಸಕರನ್ನು ನಾವು ವಿಧಾನಸಭೆ ಕಳಿಸುವಂತಹ ಕೆಲಸವನ್ನು ನಾವು ಖಂಡಿತವಾಗಿ ಎಲ್ಲ ನಾಯಕರ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಎಲ್ಲ ಕಾರ್ಯಕರ್ತರ ಬೆಂಬಲದೊಂದಿಗೆ ಈ ಶಾಸನ ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರನ್ನು ವಿಧಾನಸಭೆ ಕಳಿಸುವಂತ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ಎನ್ನುವಂಥ ವಿಶ್ವಾಸದಿಂದ ನನ್ನ ಹತ್ರ ನಾವು ಮಾತನ್ನು ಆಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಎಲ್ಲರ ಬೆಂಬಲದೊಂದಿಗೆ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನನ್ನನ್ನು ಈ ದಿವಸ ಏನು ಪ್ರೀತಿಯಿಂದ ನೀವು ನಡ್ಕೊಂಡಿದ್ದೀರಿ ನನಗೆ ಅದನ್ನು ಮುಂದಿನ 3 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ಗಂಟೆ ಪ್ರತಿ ನಿಮಿಷದಲ್ಲೂ ಪ್ರತಿ ಸೆಕೆಂಡ್ನಲ್ಲೂ ನೀವು ನನ್ನೊಟ್ಟಿಗೆ ಇದ್ದು ನನಗೆ ನನ್ನ ತಪ್ಪು ಒಪ್ಪುಗಳು ಏನಾದರೂ ಇದ್ದರೆ ಅದನ್ನು ನನಗೆ ನೇರವಾಗಿ ನೀವು ನನಗೆ ಬುದ್ಧಿ ಮಾತನ್ನು ಹೇಳಿಬಿಟ್ಟು ನನಗೆ ಸೂಚನೆ ಸಲಹೆಯನ್ನು ಕೊಟ್ಟು ಪಕ್ಷವನ್ನು ನಡೆಸುವಂಥ ಶಕ್ತಿಯನ್ನು ನೀವೆಲ್ಲರೂ ನೀಡಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇವತ್ತು ಜಾಸ್ತಿ ನನಗೆ ಹಿರಿಯರಾದಂತೆಲ್ಲರೂ ಮಾತಾಡಲಿಕ್ಕೋಸ್ಕರವಾಗಿ ನಾನು ಯಾವುದೇ ವಿಚಾರವನ್ನು ಜಾಸ್ತಿ ಮಾತಾಡದೆ ಹಿರಿಯರು ಕೊಟ್ಟಂತಹ ಒಂದು ಮಾರ್ಗದರ್ಶನ ಎಲ್ಲರನ್ನು ಒಂದುಗೂಡಿಕೊಂಡು ಪಕ್ಷಕ್ಕೆ ಒಂದು 15 ಜನದ ಆ ಸದಸ್ಯರನ್ನು ಕಾರ್ಯಕಾರಿ ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ಆ ಸಮಿತಿಯನ್ನು ನಾನು ಈಗಾಗಲೇ ಓದಲಿಕ್ಕಿದ್ದೇನೆ. ಎಲ್ಲ ಹಿರಿಯರ ಅನುಮತಿಯೊಂದಿಗೆ ನಾನೀಗ ಈ ಘೋಷಣೆಯನ್ನು ಮಾಡಲಿಕ್ಕಿದ್ದೇನೆ. ಪಕ್ಷದ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಮಂತ ಶೆಟ್ಟಿ ಬೇರಳಕಟ್ಟೆ ಇವರು ಆಯ್ಕೆಯಾಗಿದ್ದಾರೆ. ರವಿಶಂಕರ್ ಸೋಮೇಶ್ವರ ಶ್ರೀಮತಿ ಧನಲಕ್ಷ್ಮಿ ಕಟ್ಟಿ, ಸುರೇಶ್ ಕುಲಾಲ್ ದೇರಾಜೆ, ಜಯಶ್ರೀ ಕರ್ಕೇರ, ವಿಠಲ ಸಾಲ್ಯ, ಶ್ರೀ ವಿಠಲ ಸಾಲ್ಯ, ವಿಧಾನಸಭಾ ಕ್ಷೇತ್ರದ ಖಜಾಂಚಿಯಾಗಿ ಜಿತೇಂದ್ರ ಶೆಟ್ಟಿ ತಲಪಾಡಿ, ಕಾರ್ಯದರ್ಶಿಯಾಗಿ ಆನಂದ ಶೆಟ್ಟಿ, ಶ್ರೀ ಗಣೇಶ್ ಸುವರ್ಣ, ಸುಜಿತ್ ಮಾಡೂರು, ನವೀನ್ ಶೆಟ್ಟಿ.
ಮೋರ್ಚಾದ ಅಧ್ಯಕ್ಷರಾಗಿ ಅಶೋಕ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಪಾವೂರು, ನಾಮಫಲಕವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಳಿದ ಎಲ್ಲ ಮುಂದಿನ ಅಧ್ಯಕ್ಷರುಗಳಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ತಲುಪಿಸಲಾಗುವುದು. ಅದೇ ರೀತಿ ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಕೂಡ ಅಭಿನಂದನೆಗಳು. ಬಂಧುಗಳೇ, ಸುವ್ಯವಸ್ಥಿತವಾಗಿ ಕಳೆದ 3 ವರ್ಷಗಳ ಹಿಂದೆ ಸಂತೋಷ್ ಅವರು ಈ ಜವಾಬ್ದಾರಿಯನ್ನು ಹೊತ್ತಿದ್ದರು. ಆ ಕಾಲಘಟ್ಟ ಮತ್ತು ಸನ್ನಿವೇಶಗಳನ್ನು ಒಂದ್ಸರಿ ನೋಡಿ. ಆಗ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಇರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ 7 ಶಾಸಕರಲ್ಲಿ 1 ಶಾಸಕ ಮಾತ್ರ ಭಾರತೀಯ ಜನತಾ ಪಾರ್ಟಿ ಇದ್ದು, 7 ಜನ ಕಾಂಗ್ರೆಸ್ಸಿನ ಶಾಸಕರಿದ್ದರು. ಪಾರ್ಟಿ ಸವಾಲಿನ ಹಂತದಲ್ಲಿದ್ದು ನಾವು ಹೋರಾಟಗಳನ್ನು ಮಾಡಿ ಪಾರ್ಟಿಯನ್ನು ಮುನ್ನಡೆಸಬೇಕಿತ್ತು. ಆ ಸವಾಲಿನ ಕಾಲಘಟ್ಟದಲ್ಲಿ ಸಂತೋಷ್ ಅವರು ಜವಾಬ್ದಾರಿ ಅಂತ ತಗೊಂಡ್ರು. ಆ ನಂತರ ನೇತೃತ್ವದ ಮುಖಾಂತರವಾಗಿ ಇಡೀ ಟೀಮನ್ನು ಒಂದು ಮಾಡಿದರು. ಹಿರಿಯರ ಸಮ್ಮುಖದೊಂದಿಗೆ ಸಹಕಾರದೊಂದಿಗೆ ಎಲ್ಲರ ಮಾರ್ಗದರ್ಶನದಿಂದ ಕಾರ್ಯಕರ್ತರ ಸಹಕಾರದಿಂದ ಅದ್ಭುತವಾಗಿ ಮಂಗಳೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬಹಳ ಅದ್ಭುತವಾಗಿ ಬೆಳೆಸಿದ್ರು. ಅವರಿಗೆ ಅಭಿನಂದನೆಗಳನ್ನು. ಗೆಲುವೇ ನಮ್ಮ ಗುರಿ ಅಲ್ಲ, ಗೆಲುವು ಒಂದು ಸಾಧನ. ಹಾಗಾಗಿ ಒಂದು ರಾಜಕೀಯ ಪಾರ್ಟಿಗೆ ಗೆಲುವಾಗಬೇಕು, ಆದರೆ ಗೆಲುವಾಗಲಿಲ್ಲ ಅಂತ ಪಾರ್ಟಿಯ ಕಾರ್ಯ ಉಳಿಯುವುದಿಲ್ಲ. ಹಾಗಾಗಿ ಹೇಳಿದರೆ ನನಗೆ ಅನಿಸದೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವಿಧಾನಸಭೆಯಲ್ಲಿ ಸೋತಿರಬಹುದು, ಲೋಕಸಭೆಗೆ ಮತವನ್ನು ತಂದುಕೊಟ್ಟಿರಬಹುದು, ಆದರೆ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ವಿಜಯಿ ಯಾತ್ರೆಯನ್ನು ಮಾಡಿದೆ. ಸಂಘಟನೆ ಇವತ್ತು ತಳಹದಿಗೆ ತಲುಪಿದೆ. ಹಾಗಾಗಿ ಹೇಳಿದೆ, ಎಲ್ಲಿ ಹೋಗಿದೆ? ಮತಗಟ್ಟೆಯ ಅಧ್ಯಕ್ಷರ ಆಯ್ಕೆ ಆಗಿದೆ, ಸಹಸದನ ಅಭಿಯಾನದಲ್ಲಿ ಯಶಸ್ವಿಯಾಗಿದೆ, ಮಂಡಲದ ಅಧ್ಯಕ್ಷರಿಗೆ ಆಯ್ಕೆ ಆಗಿದೆ, ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿ ಪಾರ್ಟಿಯ ಯಾವ ಕಾರ್ಯ ಇದೆಯೋ ಅದನ್ನು ಯಶಸ್ವಿ ಮಾಡಿ ಸಂತೋಷ್ ಅವರ ಟೀಮ್ ಇವತ್ತು ನೂತನ ಅಧ್ಯಕ್ಷರಿಗೆ ಪದಗ್ರಹಣಕ್ಕೆ ಅಧಿಕಾರವನ್ನು ಕೊಡುವ ಕೆಲಸವನ್ನು ಮಾಡಿದ್ರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ. ಇದು ಆದರ್ಶ. ಒಂದ್ಸರಿ ಯೋಚನೆ ಮಾಡಿ, ಈ ರಾಜಕೀಯದ ಹೋರಾಟದ ಮಧ್ಯೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ರಾಜಕೀಯ ಅಂಗಣ, ಕಬಡ್ಡಿಯ ಅಂಗಣ, ಕಾಲೆಳೆಯುವ ಕೂಟ ಇರತಕ್ಕಂಥ ಕಾಲಘಟ್ಟದಲ್ಲಿ ಸವಾಲಿನ ಮಧ್ಯೆ ಅಧಿಕಾರವನ್ನು, ಆಡಳಿತವನ್ನು ನಡೆಸಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಮತಗಟ್ಟೆಯಲ್ಲಿ ಪಾರ್ಟಿಯನ್ನು ಕಟ್ಟಿ ಸುವರ್ಣ ಯುಗದಲ್ಲಿದ್ದೇವೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಶಾಸಕರು ಭಾರತೀಯ ಜನತಾ ಪಾರ್ಟಿ, 4 ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ, ಜಿಲ್ಲಾ ಪಂಚಾಯತ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ, ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸುವರ್ಣ ಯುಗದಲ್ಲಿ ತಾವು ಅಧಿಕಾರ ಕೊಡುವಂಥದ್ದು ಆದರ್ಶ ಅಲ್ವಾ? ಇದೊಂದು ರಾಜಕಾರಣದ ಗುರಿ. ಆದರ್ಶ ಅಲ್ವಾ? ಹಾಗಾಗಿ ಈ ಆದರ್ಶವನ್ನು ಎಲ್ಲಿ ಕಾಣಬಹುದು ಹೇಳಿದರೆ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಕಾಣುವುದಕ್ಕೆ ಸಾಧ್ಯ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ನನಗೆ ಅನಿಸಿದ ಸಂತೋಷ್ ಅವರು ಬಹಳ ಪ್ರೀತಿಯಿಂದ ನಗನಗ್ತಾ ಕೊಟ್ಟಿದ್ದಾರೆ. ಅವರ ಟೀಮ್ ಕೊಡುವಾಗ ಒಂದು ಮಾತು ಹೇಳಿದ್ರು. ಆ ಮಾತಿನ ಅವಶ್ಯಕತೆ ಇದೆ. ಮುಂದಿನ 3 ವರ್ಷಗಳ ಕಾಲ ಚಂದ್ರಹಾಸ್ ಪಂಡಿತ್ ಹೌಸ್ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅವರ ಹೆಗಲಿಗೆ ಹೆಗಲು ಕೊಟ್ಟು ನಾನು ಹಿಂದೆ ಇರ್ತೇನೆ, ಅವರಿಗೆ ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಅಭಿನಂದನೆಗಳು. ಹಾಗಾಗಿ ಚಂದ್ರಹಾಸ್ ಪಂಡಿತ್ ಹೌಸ್ಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ. ಇವತ್ತು ನಾವು ಧ್ವಜದ ಹಸ್ತಾಂತರವನ್ನು ಮಾಡಿದ್ದೇವೆ. ಆ ಧ್ವಜ ಅನ್ನತಕ್ಕಂಥದ್ದು ಜವಾಬ್ದಾರಿಯ ಗುರುತು. ಆ ಧ್ವಜದಲ್ಲಿ 2 ಇದೆ. ಒಂದು ಜವಾಬ್ದಾರಿಯ ಗುರುತು, ಇನ್ನೊಂದು ಕಮಲ ಅನ್ನತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಭಾವನೆ. ಹಾಗಾಗಿ ಸಂತೋಷ್ ಅವರ ಟೀಮ್, ಸಂತೋಷ್ ಒಬ್ಬರು ಕೊಟ್ಟದ್ದಲ್ಲ, ಇಡೀ ಟೀಮ್ ಕೊಟ್ಟದ್ದು ಜವಾಬ್ದಾರಿ. ಹಾಗಾಗಿ ಸಂತೋಷ್ ಅವರ ಟೀಮ್ ಜವಾಬ್ದಾರಿಯನ್ನ ಚಂದ್ರಹಾಸ್ ಪಂಡಿತ್ ಹೌಸ್ಗೆ ಕೊಟ್ಟಿದೆ. ಕಮಲ ಅನ್ನತಕ್ಕಂಥ ಭಾವನೆಯನ್ನು ಇವತ್ತಿನಿಂದ ಹೃದಯದಲ್ಲಿ ಇಡಬೇಕು. ಆ ಧ್ವಜ ಅನ್ನತಕ್ಕಂಥ ಜವಾಬ್ದಾರಿಯನ್ನು ಕೈಯಲ್ಲಿ ತಗೊಂಡಿದ್ದೀರಿ.
ಇರ್ತಕ್ಕಂಥ ಚಿಂತನೆಗಳಿದ್ದಾವ, ಅದನ್ನು ನಮ್ಮ ಮುಂದಿನ ಗುರಿ ಇರ್ತಕ್ಕಂಥ ಪೇಜ್ ಪ್ರಮುಖರ ಮುಖಾಂತರವಾಗಿ ಮತಗಟ್ಟೆಯನ್ನು ಗೆಲ್ಲುವುದರ ಮುಖಾಂತರ ದೇಶವನ್ನು ಗೆಲ್ಲುವ ಕಾಯಕ ಆಗಬೇಕು. ಹಾಗಾಗಿ ಮತಗಟ್ಟೆಯನ್ನು ಗೆಲ್ಲುವ ಕಾಯಕವನ್ನು ನಿಮ್ಮ ಟೀಮ್ ಮಾಡುತ್ತೆ ಅನ್ನುವಂಥ ಕಾರ್ಯದಿಂದ ಭಗವಂತ ನಿಮಗೆ ಶಕ್ತಿ ಕೊಡಲಿ ಅಂತ ಹಾರೈಸ್ತೇನೆ. ರಾಮಾಯಣದಲ್ಲಿ ಬಹಳ ಸುಂದರವಾದ ಒಂದು ಕಥೆಯ ವ್ಯಾಖ್ಯಾನ ಬರುತ್ತೆ. ಆ ಕಥೆ ಏನು ಹೇಳಿದ್ರೆ ರಾಮ ಮಂಥರೆ ಮತ್ತು ಕೈಕೇಯಿಯ ಮಾತಿಗೋಸ್ಕರ ದಶರಥ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸುವುದಕ್ಕೋಸ್ಕರ 14 ವರ್ಷದ ವನವಾಸವನ್ನು ಸ್ವೀಕಾರ ಮಾಡಿ ಸರೈ ನದಿಯನ್ನು ದಾಟಿ ಹೋಗುವುದು. ಆಗ ಅಧಿಕಾರವನ್ನ ಮಂಥರೆಯ ಆದೇಶಕ್ಕೆ ಅನುಸಾರವಾಗಿ ಭರತ ಸ್ವೀಕಾರ ಮಾಡಬೇಕಾಗಿ. ಭರತನಿಗೆ ಆಸೆ ಇರಲಿಲ್ಲ, ಭರತನಿಗೆ ಆಸಕ್ತಿ ಇರಲಿಲ್ಲ. ಭರತ ಯಾವತ್ತೂ ಅಯೋಧ್ಯೆಯ ರಾಜನಾಗಬೇಕಂತ ಬಯಸಿದವನಲ್ಲ, ತಂದೆಯ ಮತ್ತು ತಾಯಿಯ ಒತ್ತಡಕ್ಕೋಸ್ಕರ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ಮೇಲೆ ಭರತ ಯೋಚನೆ ಮಾಡ್ತಾನೆ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊತ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ರಘುವಂಶದ ಕುಲತಿಲಕನಾಗಿರ್ತಕ್ಕಂತಹ ದಶರಥ ಮಹಾರಾಜ ಆಳಿರ್ತಕ್ಕಂತಹ ಅಯೋಧ್ಯೆಯ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಎದ್ದಿರತಕ್ಕಂತಹ ಆ ದಶರಥ ಆಳಿರ್ತಕ್ಕಂಥ ರಾಜ್ಯ 14 ವರ್ಷದ ನಂತರ ದೇವತಾ ಪುರುಷನಾಗಿರ್ತಕ್ಕಂಥ ರಾಮ ಆಳ್ವಿಕೆ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟ. ಅದರ ಮಧ್ಯೆ 14 ವರ್ಷ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ದಶರಥನ ಕೀರ್ತಿ, ಅಯೋಧ್ಯೆಯ ಹೆಸರು ಮತ್ತು ರಾಮನ ಆದರ್ಶವನ್ನು ಉಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನದು ಅಂತ ಹೇಳಿ ರಾಮನ ಪಾದುಕೆಯನ್ನು ತಂದು ಪೀಠದಲ್ಲಿಟ್ಟು 14 ವರ್ಷ ಬಹಳ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಿ ಅಯೋಧ್ಯೆಯ ಹೆಸರನ್ನು ಉಳಿಸ್ತಾನೆ, ದಶರಥನ ಕೀರ್ತಿಯನ್ನು ಜಾಸ್ತಿ ಮಾಡ್ತಾನೆ, ರಾಮನ ಆದರ್ಶವನ್ನು ಉಳಿಸ್ತಾನೆ. ಅದೇ ಜವಾಬ್ದಾರಿ ಚಂದ್ರಹಾಸ್ ಪಂಡಿತ ಹೌಸಿಗಿದೆ. ಇದು ನಮ್ಮ ಕೆಲಸ ಅಲ್ಲ, ನಮ್ಮಂತ 10 ಹಿರಿಯರು ಈ ಪಾರ್ಟಿಯನ್ನು ಕಟ್ಟಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೀವನವನ್ನು ಪ್ರಾಣವನ್ನು ಕೊಟ್ಟಿದ್ದಾರೆ, ಬಲಿದಾನಗಳಾಗಿದ್ದಾವೆ, ರಕ್ತವನ್ನು ಬೆವರು ಮಾಡಿ ಸೃಷ್ಟಿ ಪಾರ್ಟಿಯನ್ನು ಎತ್ತರಕ್ಕೇರಿಸಿದ್ದಾರೆ. ಅವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸ್ವರ್ಣ ಯುಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಹಾಗಾಗಿ ಅವರ ಪರಿಶ್ರಮವನ್ನು ಉಳಿಸುವ ಜವಾಬ್ದಾರಿ ನಿಮ್ಮದಿದೆ. ಮುಂದಕ್ಕೆ 10 ಜನ ಮುನ್ನಡೆಸಿದ್ದಾರೆ. ಆ ಮುನ್ನಡೆಸುವ ಕೀರ್ತಿ ಪಾರ್ಟಿಯನ್ನು ಎತ್ತರಕ್ಕೇರಿಸತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಇದು ಜವಾಬ್ದಾರಿ, ಅಧಿಕಾರ ಅಲ್ಲ, ಅಧಿಕಾರ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯೋಚನೆ ಮಾಡಿ, ಇದನ್ನೊಂದು ಸಾರಿ ಬೇರೆ ಬಂಧುಗಳೇ, 6 ತಿಂಗಳ ಕೆಳಗೆ ಈ ರಾಜ್ಯದಲ್ಲಿ 13 ಸ್ಥಾನಗಳನ್ನು 17 ಸ್ಥಾನಗಳು ಬಿಟ್ಟು ಹೋದಾಗ, ಶಾಸಕರ ಉಪಚುನಾವಣೆಗಳು ನಡೆದಾಗ 13 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಯಿತು. 13 ಸ್ಥಾನಗಳಿಗೆ ಗೆಲುವಾದ ತಕ್ಷಣ ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್ ತನ್ನ ಪಾರ್ಟಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಕಾಂಗ್ರೆಸ್ಸಿನಲ್ಲಿ 6 ತಿಂಗಳಾದರೆ ಇವತ್ತಿನವರೆಗೆ ಒಂದು ಅಧ್ಯಕ್ಷರನ್ನ ನೇಮಕ ಮಾಡುವ ಯೋಗ್ಯತೆ ಕಾಂಗ್ರೆಸ್ ಬಂದಿಲ್ಲ, ಕಾಂಗ್ರೆಸ್ಗೆ ಬಂದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನೋಡಿ, ಇವತ್ತು ರಾಜ್ಯದಲ್ಲಿ 37 ಜಿಲ್ಲೆಗಳನ್ನು ನಾವು ಮಾಡಿದ್ದೇವೆ. 36 ಜಿಲ್ಲೆ 37ನೇ ಜಿಲ್ಲೆ ಮಾಡಿದ್ದೇವೆ ಸಂಘಟನಾತ್ಮಕವಾಗಿ. ಅದರಲ್ಲಿ 35 ಜಿಲ್ಲೆಯ ಅಧ್ಯಕ್ಷರುಗಳ ನೇಮಕ ಮಾಡಿದ್ದೇವೆ. 95% ಮಂಡಲ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿದ್ದೇವೆ. 80% ಮತಗಟ್ಟೆಯ ಅಧ್ಯಕ್ಷರುಗಳ ಆಯ್ಕೆ ಮಾಡಿ ಇವತ್ತು ನಾವು ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದೇವೆ. ಕಾಂಗ್ರೆಸ್ಗೆ ಒಂದು ರಾಜ್ಯದ ಅಧ್ಯಕ್ಷರ ಆಯ್ಕೆ ಮಾಡತಕ್ಕಂಥ ಯೋಗ್ಯತೆ ಇಲ್ಲ. ಸೋನಿಯಾ ಗಾಂಧಿ ಅವರು ಮಿಸ್ತ್ರಿಯನ್ನು ಕಳಿಸಿದ್ರು, ವೇಣುಗೋಪಾಲರನ್ನು ಕಳಿಸಿದ್ರು, ಡೆಲ್ಲಿಗೆ 5 ಬಾರಿ ಕಳಿಸಿದ್ರು. ಆದರೆ ಇವತ್ತಿನವರೆಗೆ ಕಾಂಗ್ರೆಸ್ಸಿನಲ್ಲಿ ಒಪ್ಪಂದ ಬಂದಿಲ್ಲ. ಕಾಂಗ್ರೆಸ್ಗೆ ಇವತ್ತು ಅಧ್ಯಕ್ಷರಿಲ್ಲ, ನಾವಿಕನಿಲ್ಲದ ಹಡಗಾಗಿದೆ. ರಾಜ್ಯದಲ್ಲಿ ಈ ಹಡಗು ಮುಳುಗಲಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿಯ ಹಡಗು ಎದ್ದು ಬೆಳಗಲಿದೆ, ರಾಜ್ಯದಲ್ಲಿ ಬೆಳಗಲಿದೆ. ಯಾಕೆ? ಸಿದ್ದರಾಮಯ್ಯನನ್ನು ಮಾಡಿದರೆ ಡಿಕೆಶಿ ಹೊರಗೆ ಹೋಗ್ತಾರೆ, ಡಿಕೆಶಿಯನ್ನು ಮಾಡಿದರೆ ಸಿದ್ದರಾಮಯ್ಯ ಹೊರಗೆ ಹೋಗ್ತಾರೆ, ಸಿದ್ದರಾಮಯ್ಯ ಡಿಕೆಶಿಯನ್ನು ಕೂತ್ಕೊಳಿಸಿ ಮಾತುಕತೆ ಮಾಡಿದರೆ ಪರಮೇಶ್ವರ್ ಹೊರಗೆ ಹೋಗ್ತಾರೆ. ಯಾರನ್ನೇ ರಾಜ್ಯದ ಅಧ್ಯಕ್ಷ ಮಾಡಿದ್ರು ಕಾಂಗ್ರೆಸ್ ಒಡೆದು ಹೋರಾಗುತ್ತೆ, ಕಾಂಗ್ರೆಸ್ ಎರಡಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಇನ್ನು 3.5 ವರ್ಷ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಯುತ್ತೆ. ಹಾಗಾಗಿ ಸಮಯದ ಅಭಾವಕ್ಕೋಸ್ಕರ ನಾನು ಹೆಚ್ಚೆತ್ತು ಉಲ್ಲೇಖ ಮಾಡಿಕೊಳ್ಳುವುದು
ಎಂಥ ಮತಗಟ್ಟೆಯ ಅಧ್ಯಕ್ಷರುಗಳು. ಇವತ್ತವರಿಗೆ ನಾಮಫಲಕವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆಯಿತು. ನಾನು ಇಲ್ಲಿರ್ತಕ್ಕಂಥ ಮತಗಟ್ಟೆಯ ಅಧ್ಯಕ್ಷರಿಗೆ ಹೆಮ್ಮೆ ಆಗಬೇಕು. ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ, ಇವತ್ತು ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ, ದೇಶದ ಚಾಣಕ್ಯರಾಗಿರ್ತಕ್ಕಂಥ ಅಮಿತ್ ಶಾ ಒಂದು ಕಾಲಘಟ್ಟದಲ್ಲಿ ಮತಗಟ್ಟೆಯ ಅಧ್ಯಕ್ಷರಾಗಿದ್ದರು, ಇವತ್ತು ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನೀವು ಕೆಲಸ ಮಾಡಿದರೆ ನಿಮಗೂ ಆ ಯೋಗ ಬರಬಹುದು. ಹಾಗಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ಅಂತ ಹಾರೈಸಿ ಬಂಧುಗಳಿಗೆ ನನಗೆ ಹೆಮ್ಮೆ ಆಗಬೇಕು. ಯಾಕೆ ಹೆಮ್ಮೆ? ಯಾವ ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಮಾಡಿರ್ತಕ್ಕಂಥ ಮನಸ್ಸುಗಳಿದ್ವ, ಯಾವ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಮಾಡಿರ್ತಕ್ಕಂಥ ಮನಸ್ಸುಗಳಿದ್ವ, ಯಾವ ರಾಷ್ಟ್ರಧ್ವಜಕ್ಕೆ ಗಲ್ಲಿ ಗಲ್ಲಿಗಳಲ್ಲಿ ವಿರೋಧ ಮಾಡಿರ್ತಕ್ಕಂಥ ಮನಸ್ಸುಗಳ ಕೈಯಲ್ಲಿ ಇವತ್ತು ರಾಷ್ಟ್ರಧ್ವಜವನ್ನು ಕೊಡುವ ಕೆಲಸವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದರು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಭಾರತ ಮಾತಾ ಕಿ ಜೈಯನ್ನು ಬಿಟ್ಟಿತು. ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ಸ್ವಾತಂತ್ರ್ಯದ ನಂತರ ನೆಹರು ಅಧಿಕಾರ ಪಡೆದ ಮೇಲೆ ಇವತ್ತಿನವರೆಗೆ ಭಾರತ ಮಾತಾ ಕಿ ಜೈ ಹೇಳಲಿಲ್ಲ. ಆ ಕಚೇರಿಯಲ್ಲಿ ಹೇಳ್ತಾ ಇದ್ದದ್ದು ಇಂದಿರಾ ಗಾಂಧಿ ಕಿ ಜೈ, ರಾಜೀವ್ ಗಾಂಧಿ ಕಿ ಜೈ, ಸೋನಿಯಾ ಗಾಂಧಿ ಕಿ ಜೈ, ಪ್ರಿಯಾಂಕಾ ಗಾಂಧಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ. ಆದರೆ ಕಾಂಗ್ರೆಸ್ಸಿನ ಬಾಯಿಯಲ್ಲಿ ಭಾರತ್ ಮಾತಾ ಕಿ ಜೈ ಹೇಳಿಸಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಇವತ್ತು ಭಾರತ್ ಮಾತಾ ಕಿ ಜೈ ಹೇಳಿದರು. ಯಾವ ಪೌರತ್ವ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಈ ದೇಶದಲ್ಲಿ ರಾಷ್ಟ್ರಭಕ್ತಿಯ ಜಾಗೃತಿ ಆಗಿದೆ. ಯಾರು ನಾವು ಭಾರತೀಯರಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇರಲಿಲ್ವಾ, ಯಾರು ನಾವು ಭಾರತೀಯರಂತ ಧೈರ್ಯವಾಗಿ ಹೇಳ್ತಿರಲಿಲ್ವಾ, ಅವರೆಲ್ಲರೂ ಇವತ್ತು ನಾವು ಭಾರತೀಯರಂತ ಎದೆ ತಟ್ಟಿ ಹೇಳ್ತಾರೆ. OIC ಹೇಳ್ತಾರೆ ನಾವು ಭಾರತೀಯ, ಇಲ್ಲಿಯ MLA ಕಾಲರ್ ಹೇಳ್ತಾರೆ ನಾವು ಭಾರತೀಯ. ಅವರಿಗೆ ಭಾರತೀಯ ಅಂತ ನೆನಪು ಮಾಡಿದ್ದೆ ಯಾರು? ನರೇಂದ್ರ ಮೋದಿ. ಕಾಂಗ್ರೆಸ್ ಯಾವ ಮಹಾತ್ಮ ಗಾಂಧಿ ಕಂಡರೋ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಪಾಕಿಸ್ತಾನ ಇಬ್ಬಾಗ ಆದಾಗ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾದ ಹಿಂದೂಗಳು ಭಾರತಕ್ಕೆ ಆಕ್ರಮಣಕಾರಿಗಳಾಗಿ ಈ ದೇಶದೊಳಗೆ ಬಂದಾಗ, ಅಲ್ಲಿ ಆಕ್ರಮಣಕ್ಕೆ ಸಿಲುಕಿ ಇಲ್ಲಿಗೆ ಬಂದಾಗ, ಕಷ್ಟದಲ್ಲಿ ಬಂದಾಗ ಮಹಾತ್ಮ ಗಾಂಧಿ ಮೊದಲಿಗೆ ಹೇಳ್ತಾರೆ ಈ ದೇಶಕ್ಕೆ ಬಂದಿರತಕ್ಕಂಥವರಿಗೆ ಪೌರತ್ವವನ್ನು ಕೊಡಬೇಕು ಅಂತ. 1971ರಲ್ಲಿ ಇಂದಿರಾ ಗಾಂಧಿ ಹೇಳ್ತಾರೆ ಬಂಗಾಳದಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ಇಲ್ಲಿ ಪೌರತ್ವ ಕೊಡಬೇಕು ಅಂತ. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಕಾಲಘಟ್ಟದಲ್ಲಿ ಮನಮೋಹನ್ ಸಿಂಗ್ ಲೋಕಸಭಾ ಸದಸ್ಯರಾಗಿದ್ದಾಗ ಹೇಳ್ತಾರೆ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಸಿಖ್ಖರಿಗೆ ಹಿಂದೂಗಳಿಗೆ ಪೌರತ್ವ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಬಂಧುಗಳೇ, ಮೊನ್ನೆ ಅಧಿಕಾರ ಪಡ್ಕೊಂಡ ಮೇಲೆ ನರೇಂದ್ರ ಮೋದಿ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂದಾಗ ಇದೇ ಕಾಂಗ್ರೆಸ್ ಮಾರ್ಗದಲ್ಲಿ ಬಿದ್ದು ಹೋರಾಟವನ್ನು ಮಾಡುತ್ತೆ, ಬೆಂಕಿಯನ್ನು ಹಾಕುತ್ತೆ, ರಾಷ್ಟ್ರ ವಿರೋಧಿ ಕೃತ್ಯದಲ್ಲಿ ತೊಡಗುತ್ತೆ. ಗಾಂಧಿಯ ವಿಚಾರಕ್ಕೆ ಬೆಂಕಿಯನ್ನು ಕಾಂಗ್ರೆಸ್ ಇಟ್ಟಿದೆ, ಇಂದಿರಾ ಗಾಂಧಿಯ ಕನಸಿಗೆ ಕಾಂಗ್ರೆಸ್ ಬೆಂಕಿ ಇಟ್ಟಿದೆ, ಮನಮೋಹನ್ ಸಿಂಗ್ರ ಚಿಂತನೆಗೆ ಕಾಂಗ್ರೆಸ್ ಬೆಂಕಿ ಇಟ್ಟಿದೆ. ಬಂಧುಗಳೇ, ಮಹಾತ್ಮ ಗಾಂಧಿಯನ್ನ ಕನಸನ್ನು ನನಸು ಮಾಡಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಯಾಕೆ? ಮಹಾತ್ಮ ಗಾಂಧಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಯಾರು ದೇಶದಲ್ಲಿ ಅಪಪ್ರಚಾರ ಮಾಡಿ ಈ ದೇಶದ ವಸ್ತುಗಳಿಗೆ ಬೆಂಕಿ ಹಣ್ಣಾಕ್ತಾರ ಅವರು ರಾಷ್ಟ್ರ ವಿರೋಧಿಗಳು. ಹಾಗಾಗಿ ದೇಶದಲ್ಲಿ ಅಪಪ್ರಚಾರ ಮಾಡಿದವರು ಯಾರು? ದೇಶದಲ್ಲಿ ಅಪಪ್ರಚಾರ ಮಾಡಿದವರು ಯಾರು? ಹೇಳ್ರಿ, ಹೆದರಿಕೆ ಆಗುತ್ತೆ. ದೇಶದಲ್ಲಿ ಬೆಂಕಿ ಹಾಕಿದವರು ಯಾರು? ಹಾಗಿದ್ರೆ ಈ ದೇಶಕ್ಕೆ ರಾಷ್ಟ್ರದ್ರೋಹಿಗಳು ಯಾರು? ನಾನು ಹೇಳಲಿಲ್ಲ, ನೀವು ಹೇಳಿದ್ರು, ಕೇಸ್ ಹಾಕಿದ್ರೆ ನಿಮ್ಮ ಮೇಲೆ ಹಾಕಿ. ಬಂಧುಗಳೇ, ಇದರ ಹೆಸರಿನಲ್ಲಿ ಮಂಗಳೂರಿಗೆ ಬೆಂಕಿ ಹಾಕುವ ಕೆಲಸವನ್ನು ಖಾದರ್ ಮಾಡಿದ್ರಲ್ಲ. ಮುಂದಿನ ದಿವಸ ಭಾಷಣದಲ್ಲಿ ಹೇಳ್ತಾರೆ ಮಂಗಳೂರಿಗೆ ಬೆಂಕಿ ಬೀಳುತ್ತೆ ವಾಪಸ್ಸಿಗೆ ಇದ್ರೆ. ಮರು ದಿವಸ ಮಂಗಳೂರಿನಲ್ಲಿ ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯವನ್ನು ಮಾಡ್ತಾರೆ. ಕೇರಳದಿಂದ ಜನರನ್ನು ತರ್ತಾರೆ, ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಪೊಲೀಸರ ಮೇಲೆ ಹತ್ಯೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಪೊಲೀಸರ ಮೇಲೆ ಕಲ್ಲನ್ನು ತರುವಂತ ಕೆಲಸವನ್ನು ಮಾಡ್ತಾರೆ, ಗಲ್ಲಿ ಗಲ್ಲಿಗಳಲ್ಲಿ ಬೆಂಕಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಇದರ ಹಿಂದೆ ಖಾದರ್ ಇರ್ತಾರೆ. ಹಾಗಾಗಿ ನಾನು ಹೇಳಿದೆ, ಇವತ್ತು ಕಾಂಗ್ರೆಸ್ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದೆ, ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ಹೇಳ್ತಾರೆ
ಯಾಕೆ ಬಂಧಿಸಿದ್ರಿ? ಈ ದೇಶದಲ್ಲಿ ಯಾರೇ ಆಗಲಿ ಭಾರತದ ವಿರುದ್ಧ ಪ್ರತಿಭಟನೆ ಮಾಡಿದರೆ ಭಾರತದ ವಿರೋಧವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿದವರನ್ನು ಜೈಲಿಗೆ ಹಾಕಲೇಬೇಕು. ಅವರು ರಾಷ್ಟ್ರ ವಿರೋಧಿಗಳೇ. ಇವತ್ತು ಕಾಂಗ್ರೆಸ್ಸಿನ ವೇದಿಕೆಯಲ್ಲಿ ಮೌಲ್ಯ ಭಾಷಣವನ್ನು ಮಾಡ್ತಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯಡಿಯಲ್ಲಿ ಆ ವೇದಿಕೆಯಲ್ಲಿ ಮಂಗಳೂರಿಗೆ ಒಂದು ಭಾಷಣ ಮಾಡ್ತಾರೆ. ಕಾದ ಕ್ಷೇತ್ರದಲ್ಲಿ ಒಂದು ಮುಡಿಪೂರಲ್ಲಿ ಭಾಷಣ ಮಾಡ್ತಾರೆ. ಅದೇ ಹುಡುಗಿ ಪಾಕಿಸ್ತಾನದ ಪರವಾಗಿ ತೆಗೆದ ಜಯಘೋಷವನ್ನು ಮಾಡ್ತಾರೆ. ಇದೇ ಕಾದ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ, ನೀವು ದೇಶ ಪ್ರೇಮಿಯ ದೇಶ ವಿರೋಧಿಯ ಸ್ಪಷ್ಟಪಡಿಸಿ, ನಿಮ್ಮ ವಿಚಾರವನ್ನು ಸ್ಪಷ್ಟಪಡಿಸಿ. ಬಂಧುಗಳೇ, ಇವತ್ತು ನನಗೆ ಹೆಮ್ಮೆ ಆಗಬೇಕು. ಯಾವ ಸಾವಿರಾರು ವರ್ಷಗಳ ಕಾಲದ ಹೋರಾಟ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ಆಗಬೇಕು. 1.5 ಲಕ್ಷ ಜನರ ಪ್ರಾಣ ಹಾನಿ ಆಗಬೇಕಂತ ಅಯೋಧ್ಯೆಯ 16 ವರ್ಷದ ಕನಸುಗಳು. ಆ ಕನಸುಗಳಿಗೋಸ್ಕರ ಹೋರಾಟ. ನಾವೆಲ್ಲ ಬಾಲ್ಯದ ದಿನಗಳಲ್ಲಿ ಹೇಳ್ತಾ ಇದ್ದೆವು, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ. ಘೋಷಣೆಯ ಮುಖಾಂತರ ನಾವು ಅಯೋಧ್ಯೆಯ ಹೋರಾಟವನ್ನು ಮಾಡಿದೆವು. ಅಯೋಧ್ಯೆಯ ಸಮಸ್ಯೆಗಳನ್ನು ನ್ಯಾಯಾಲಯದ ಮುಖಾಂತರ ಇತ್ಯರ್ಥ ಮಾಡಿ ಇವತ್ತು ರಾಮ ಮಂದಿರಕ್ಕೆ 67 ಎಕರೆ ಜಾಗವನ್ನು ಕೊಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇನ್ನು 2 ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣವನ್ನು ಮಾಡಿ ನಿರ್ಮಾಣವನ್ನು ಮಾಡಿ ನಮ್ಮ ಹಿರಿಯರ ತಪಸ್ಸಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡುತ್ತೆ. ಸೀತಾರಾಮನ ಹಿರಿಯರು 16 ವರ್ಷದಿಂದ ಜನಸಂಘವನ್ನು ಕಟ್ಟಿ ಬೆಳೆಸಿದರು. ಜನಸಂಘದ ಪ್ರಾರಂಭದಿಂದ ಇವತ್ತಿನವರೆಗೆ ಅವರು ಕಂಡಿರ್ತಕ್ಕಂಥ ಕನಸು ತಾಯಿ ಭಾರತೀಯ ಮುಕುಟ ಕಾಶ್ಮೀರ, ತಾಯಿ ಭಾರತೀಯ ಮುಕುಟ ಕಾಶ್ಮೀರ. ಸಂಘದ ಶಾಖೆಯಲ್ಲಿ ಆಡ್ತಾ ಹೇಳ್ತಿದ್ದೆವು, ತಾಯಿ ಕಾಶ್ಮೀರ, ಶಾರದೆ ಕಾಶ್ಮೀರ ಪ್ರವಾಸಿನಿ ಅಂತ ಹೇಳಿ ಶಾರದೆಯನ್ನು ಕೊಂಡಾಟ ಮಾಡಿರ್ತಕ್ಕಂಥ ಕ್ಷೇತ್ರ. 16 ವರ್ಷದಿಂದ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಳ್ಳಿಕ್ಕಾಗಲಿಲ್ಲ. ಅಲ್ಲಿರ್ತಕ್ಕಂಥ ಪಂಡಿತರಿಗೆ ನ್ಯಾಯವನ್ನು ಕೊಡ್ಲಿಕ್ಕಾಗಲಿಲ್ಲ. 370ನೇ ವಿಧಿ ರದ್ದತಿಯ ಮುಖಾಂತರ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ತಂದು ತಾಯಿ ಭಾರತೀಯ ಮುಕುಟದಲ್ಲಿ ಜೋಡಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ವಿಚಾರಕ್ಕೆ ಬೆಲೆ ತಂದು ಕೊಡ್ತಾರೆ. ಹಾಗಾಗಿ ನಾವು ಯಾವ ಚಿಂತನೆಯಿಂದ ಈ ಪಾರ್ಟಿಗೋಸ್ಕರ ಬಂದಿದ್ದೇವ, ಯಾವ ವಿಚಾರಕ್ಕೋಸ್ಕರ ಈ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದೇವ, ಯಾವ ವಿಚಾರದ ಆಧಾರದಲ್ಲಿ ಈ ಪಾರ್ಟಿಯ ಕೆಲಸವನ್ನು ಮಾಡ್ತಾ ಬಂದಿದ್ದೇವ, ಅದಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದರು. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಸ್ತೆಗಳನ್ನು ಯಾರು ಮಾಡ್ತಾರೆ, ಯೋಜನೆಗಳನ್ನು ಯಾರು ಮಾಡ್ತಾರೆ, ಶೌಚಾಲಯಗಳನ್ನು ಸರ್ಕಾರ ನಿರ್ಮಾಣ ಮಾಡ್ತದೆ, ಹಳ್ಳಿಗಳಿಗೆ ರಸ್ತೆಯನ್ನು ಜೋಡಿಸುತ್ತೆ. ಆದರೆ ಈ ರಾಷ್ಟ್ರದ ಮಾನ ಮತ್ತು ಪ್ರಾಣವನ್ನು ಕಾಪಾಡಿದ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಬಂಧುಗಳೇ. ಆ ವಿಚಾರಕ್ಕೋಸ್ಕರ ನಾವು ಬದುಕಿದ್ದೇವೆ. ಹಾಗಾಗಿ ಹೇಳಿದೆ, ಬಹಳ ಒಳ್ಳೆಯ ಸ್ವರ್ಣಯುಗದ ಕಾಲಘಟ್ಟದಲ್ಲಿ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪತಾಕೆ ಹಾರುವ ಕಾಲಘಟ್ಟದಲ್ಲಿ, ಜಗತ್ತು ಭಾರತ ಕಡೆಗೆ ನೋಡುವ ಕಾಲಘಟ್ಟದಲ್ಲಿ ಇವತ್ತು ಚಂದ್ರಹಾಸ್ ಪಂಡಿತ್ ಹೌಸ್ ತನ್ನ ಟೀಮ್ ಜವಾಬ್ದಾರಿಯನ್ನು ತಗೊಂಡಿದೆ. ಸಂತೋಷ್ ರೈ ಸವಾಲಿನ ಮಧ್ಯೆ ತಗೊಂಡಿದ್ದಾರೆ. ಸವಾಲಿನಿಂದ ಇವತ್ತು ವಿಜಯೋತ್ಸವದವರೆಗೆ ತಂದುಕೊಟ್ಟಿದ್ದಾರೆ. ಕೊರತೆ ಒಂದೇ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಶಾಸಕರು ನಮ್ಮದಿದೆ. ಮಂಗಳೂರು ಕ್ಷೇತ್ರದಲ್ಲಿ ಕೊರತೆ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಕೈ ಮುಗಿದು ಹೇಳ್ತೇನೆ, ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಕ್ಕೆ 8 ಕ್ಷೇತ್ರಗಳನ್ನು ಗೆಲ್ಲಿಸುವ ಜವಾಬ್ದಾರಿ ನಿಮ್ಮದೆಲ್ಲರಿಗಿದೆ. ಚಂದ್ರಹಾಸ್ ಪಂಡಿತ್ ಹೌಸ್ನ ಒಟ್ಟಿಗೆ ಕೈ ಜೋಡಿಸಿ ಮಂಗಳೂರು ಕ್ಷೇತ್ರವನ್ನು ಗೆಲ್ಲಿಸಿಕೊಡಿ ಅಂತ ನಾನು ಪ್ರಾರ್ಥನೆ. ಹಾಗಾಗಿ ಇವತ್ತು ಈ ಸಭೆ ಪದಗ್ರಹಣವಲ್ಲ, ಈ ಸಭೆ ಪಂಚಾಯತ್ ಚುನಾವಣೆಯ ಪ್ರತಿಜ್ಞೆಯ ದಿನ ಆಗಬೇಕು. ಇವತ್ತಿನಿಂದ ಪಂಚಾಯತ್ ಚುನಾವಣೆಗೆ ಗ್ರಾಮಕ್ಕೆ ತರಬೇಕು, ಮನೆಗಳಿಗೆ ತರಬೇಕು, ಹಳ್ಳಿಗೆ ತರಬೇಕು. ಪಂಚಾಯತ್ ಚುನಾವಣೆಯಲ್ಲಿ 80% ಗೆಲ್ಲಿಸಿಕೊಡಬೇಕು. ಆ ಜವಾಬ್ದಾರಿ ವೇದಿಕೆಯಲ್ಲಿದ್ದ ಎಲ್ಲರದ್ದು ಪಕ್ಷ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಾಗ ಎಲ್ಲರಲ್ಲಿ ಕೇಳ್ತೀವಿ. 16 ಅಭಿಪ್ರಾಯಗಳು ಬರ್ತವೆ. 16 ಅಭಿಪ್ರಾಯಗಳೆಲ್ಲವನ್ನು ಕ್ರೋಢೀಕರಿಸಿ ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಡ್ತೇನೆ. ಜವಾಬ್ದಾರಿ ಕೊಟ್ಟ ಮೇಲೆ ಯಾರ ಅಧ್ಯಕ್ಷ ಅಂತ ಪಾರ್ಟಿ ಹೇಳ್ತಾ ಅವರೆಲ್ಲರಿಗೂ ಅಧ್ಯಕ್ಷ ಅವನ ಜೊತೆ ಕೈ ಜೋಡಿಸಬೇಕು. ಭಾರತೀಯ ಜನತಾ ಪಾರ್ಟಿಗೆ ಸುಪ್ರೀಂ, ಆ ಮಂಡಲದ ಅಧ್ಯಕ್ಷ, ಜಿಲ್ಲೆಯ ಅಧ್ಯಕ್ಷ, ರಾಜ್ಯದ
ಅಧ್ಯಕ್ಷ ಪಾರ್ಟಿಗೆ ಸುಪ್ರೀಂ ನಾವು ಹೇಳಿದ್ರೆ ಎಲ್ಲರೂ ತಲೆಬಾಗಬೇಕು. ತಲೆಬಾಗದಿದ್ರೆ ಅದು ಪಾರ್ಟಿಗೆ ತಪ್ಪಾಗುತ್ತೆ. ಎಲ್ಲರೂ ಜವಾಬ್ದಾರಿ. ಹಾಗಾಗಿ ಪಾರ್ಟಿಯ ಒಳಗೆ ಪಾರ್ಟಿಯ ಅಧ್ಯಕ್ಷರಿಗೆ ಗೌರವ, ಪಾರ್ಟಿಗೆ ಸುಪ್ರೀಂ ಅಧ್ಯಕ್ಷ, ಸಾರ್ವಜನಿಕವಾಗಿ ಜನಪ್ರತಿನಿಧಿ ಸುಪ್ರೀಂ, ಸಾರ್ವಜನಿಕವಾಗಿ ಜನಪ್ರತಿನಿಧಿ MLA ಬಂದಾಗ ಎದುರಿದ ಗೌರವವನ್ನು ನಮ್ಮ ಪಾರ್ಟಿ ಒಳಗೆ ನಾವು ಕೊಡಬೇಕು. ಜಿಲ್ಲಾ ಪಂಚಾಯತ್ ಸದಸ್ಯ ಬಂದಾಗ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಎದುರಿದ ಗೌರವ ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಆದರೆ ಪಾರ್ಟಿಯ ಸಭೆಗೆ ಬಂದಾಗ MLA ಎದುರಿರಬೇಕು, ಅಧ್ಯಕ್ಷ ಬಂದಾಗ ಗೌರವ ಅಧ್ಯಕ್ಷನಿಗೆ. ಪಾರ್ಟಿಯ ಒಳಗೆ ಅಧ್ಯಕ್ಷನಿಗೆ, ಸಾರ್ವಜನಿಕವಾಗಿ ಜನಪ್ರತಿನಿಧಿಗೆ ಎರಡು ರಥದ ಎರಡು ಚಕ್ರಗಳು. ಹಾಗಾಗಿ ಇಬ್ಬರ ಗೌರವವನ್ನು ಉಳಿಸುವ ಕೆಲಸ ಈ ಕಾರ್ಯಕರ್ತರ ಪಡೆದು ಅವರಿಗೆ ಗೌರವ ಬಂದರೆ ಕಾರ್ಯಕರ್ತರಿಗೂ ಗೌರವ ಬರುತ್ತೆ. ಅದನ್ನು ಉಳಿಸಬೇಕಾದ ಜವಾಬ್ದಾರಿ. ಬಹಳ ಸುಂದರವಾಗಿ ಕವಿ ಹೇಳ್ತಾರೆ, ದನಗಾಯಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು. ಈ ಹಾಡಿಗೆ ಅರ್ಥ ಏನಿದೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಾಗಿದೆ. ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತಾ ಇಷ್ಟಕ್ಕೆ ಇರ್ಬೋದು. ಒಬ್ಬ ಚಹಾ ಮಾಡುವ ಹುಡುಗ ಈ ದೇಶದ ಪ್ರಧಾನಮಂತ್ರಿ ಆಗವಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮನೆಗಳಿಗೆ ಪತ್ರವನ್ನು ಹಂಚುವ ಕಾರ್ಯಕರ್ತ ರಾಜ್ಯದ ಅಧ್ಯಕ್ಷನಾಗಬಲ್ಲ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಹುಡುಗ ಇವತ್ತು ಪಕ್ಷದ ಮಂಡಲದ ಅಧ್ಯಕ್ಷನಾಗಬಲ್ಲ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಮಾಯಣದ ಒಂದು ಕಥೆಯನ್ನು ಹೇಳಿದ್ರೆ ಪಟ್ಟಾಭಿಷೇಕ. ಲಂಕೆಯಲ್ಲಿ ಸಿಂಹರಾಗಿ ರಾಮ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ. ಭಾರತದ ಅಧಿಕಾರವನ್ನು ಬಿಟ್ಟುಕೊಡ್ತಾನೆ. ರಾಮನಿಗೆ ಅನಿಸ್ತದೆ 14 ವರ್ಷದ ವನವಾಸದ ನಂತರ ಬಂದಿದ್ದೇನೆ. 14 ವರ್ಷ ನನಗೆ ವನವಾಸದಲ್ಲಿ ಕಪಿ ಸೇನೆ ಪೂರ್ವವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದೆ. 16 ಜನ ಕೊಟ್ಟಿದ್ದಾರೆ ಅಂತ ಎಲ್ಲರನ್ನ ಗೌರವ ಸಲ್ಲಿಸಬೇಕು ಅಂತ ಹೇಳಿ ರಾಮ ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ದ. ಅಭಿನಂದನಾ ಸಮಾರಂಭದಲ್ಲಿ ವಾನರ ಸೇನೆ ಎಲ್ಲರಿಗೂ ಒಂದೊಂದು ಅಭಿನಂದನೆಗಳನ್ನು ಕೊಡ್ತಾನೆ, ಗೌರವವನ್ನು ಸಮರ್ಪಿಸ್ತಾನೆ. ಅವನಿಗೆ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಕೊಟ್ಟ ಮೇಲೆ ರಾಕ್ಷಸ ವಿಭೀಷಣನಿಗೆ ಕೊಡ್ತಾನೆ. ಕೊಟ್ಟ ಮೇಲೆ ಸೀತೆ ನೆನಪು ಮಾಡ್ತಾಳೆ, ರಾಮ ಏನು ತಪ್ಪು ಮಾಡಿದ್ಯಾ, ಏನು ನಿನಗೆ ದೇಹಕ್ಕೆ ದೇಹ ಆಗಿರ್ತಕ್ಕಂಥ ಪ್ರೀತಿ ಆಗಿರ್ತಕ್ಕಂಥ ಪ್ರಾಣಕ್ಕೆ ಪ್ರಾಣ ಆಗಿರ್ತಕ್ಕಂಥ ಜೀವಕ್ಕೆ ಜೀವ ಕೊಟ್ಟಿರ್ತಕ್ಕಂಥ ಆಂಜನೇಯನ ವರ್ತ್ಯ ಹೌದು ಅಂತ ಅನಿಸ್ತದೆ. ಹಾಗೆ ಆಗುತ್ತೆ ನನಗೆ. ಬಹಳ ಪ್ರೀತಿ ಇದ್ದವರು ಒಂದೊಂದು ಸರಿ ಮರೆತು ಬಿಡೋದು ಜಾಸ್ತಿ. ಮನೆಯಲ್ಲಿ ಮದುವೆಯವರಿಗೆ ಕಾಗದವೇ ಕೊಡುವುದಿಲ್ಲ. ಹಾಗಾಗುತ್ತೆ. ರಾಮನಿಗೂ ಹಾಗಾಯಿತು. ತಕ್ಷಣ ರಾಮ ಆಂಜನೇಯನನ್ನು ಕರೆಸ್ತಾನೆ. ಆಚೆಗೆ ನೋಡುವಾಗ ಏನಿಲ್ಲ. ಸೀತೆ ಹೇಳ್ತಾಳೆ, ರಾಮ ನನ್ನಲ್ಲಿ ಒಂದು ಮಾಣಿಕ್ಯದ ಹಾರ ಇದೆ, ಹನುಮಂತನಿಗೆ ಇದಕ್ಕಿಂತ ಕಡಿಮೆ ಕೊಟ್ಟರೆ ಕಡಿಮೆ ಆಗುತ್ತೆ, ಈ ಮಾಣಿಕ್ಯದ ಹಾರ ಹಾಕುವಂತ ರಾಮನ ಕೈಯಲ್ಲಿ ಕೊಡ್ತಾಳೆ. ರಾಮ ಆಂಜನೇಯನಿಗೆ ಮಾಣಿಕ್ಯದ ಹಾರ ಹಾಕ್ತಾನೆ. ಆಂಜನೇಯ ಎದ್ದು ಹೋಗ್ತಾನೆ. ಸಮಾರಂಭ ಮುಗಿಯುತ್ತೆ. ಸೀತೆ ಇಳಿದು ಹೋಗ್ತಾಳೆ. ಮಾತೆಯರ ಮನಸ್ಸು ಹಾಗೆ ಚಿನ್ನದ ಬಗ್ಗೆ ಕಾಳಜಿ ಜಾಸ್ತಿ. ನಾನು ಹಾಕಿದ ಮಾಣಿಕ್ಯದ ಹಾರವನ್ನು ಹಾಕಿ ಹನುಮಂತ ಕುಣಿತಾ ಇರುವುದು ಹನುಮಂತನನ್ನು ಹುಡುಕ್ತಾ ಹೋಗ್ತಾಳೆ. ಒಂದು ಮರದ ಬುಡದಲ್ಲಿ ಹನುಮಂತ ಒಂದೊಂದೇ ಮಾಣಿಕ್ಯವನ್ನು ಕಚ್ಚಿ ನೋಡ್ತಾನೆ, ಬಿಸಾಕ್ತಾನೆ, ಕಚ್ಚಿ ನೋಡ್ತಾನೆ, ಬಿಸಾಕ್ತಾನೆ, ಕಚ್ಚಿ ನೋಡ್ತಾನೆ, ಬಿಸಾಕ್ತಾನೆ. ಸೀತೆಗೆ ಕೋಪ ಬರುತ್ತೆ. ಎಲ್ಲ ಬೆಳಗಾಗುವಂತ ಮಾಣಿಕ್ಯ. ರಾಮ ಅಂತ ಕರೀತಾಳೆ. ರಾಮ ಹನುಮಂತ ಮಂಗನ ಬುದ್ಧಿಯನ್ನು ತೋರಿಸಿದ. ಯಾಕೆ ಏನ್ ಮಾಡಿದ? ಆ ಮಾಣಿಕ್ಯದ ಬೆಲೆ ಅವನಿಗೆ ಗೊತ್ತಿಲ್ಲ. ಕಚ್ಚಿ ಬಿಸಾಕ್ತಾನೆ. ರಾಮ ಹೋಗ್ತಾನೆ, ಆಂಜನೇಯನಲ್ಲಿ ಕೇಳ್ತಾನೆ, ಆಂಜನೇಯ ನೀನೇನ್ ಮಾಡ್ತಾ ಇದ್ದೀಯ? ಯಾಕ ಆ ಮಾಣಿಕ್ಯದ ಬೆಲೆ ಗೊತ್ತಿದೆ ನಿನಗೆ? ರಾಮ ನೀನಿಲ್ಲದೆ ಇರ್ತಕ್ಕಂಥ ಮಾಣಿಕ್ಯಕ್ಕೆ ಬೆಲೆ ಎಷ್ಟಾದ್ರೆ ನಾನು ರಾಮನನ್ನು ಹುಡುಕ್ತಾ ಇದ್ದೇನೆ, ರಾಮನಿಲ್ಲದ ನಾನು ಯಾಕೆ, ಆಂಜನೇಯ ಹೇಳ್ತಾನೆ, ಕಮಲ ಇಲ್ಲದ ಕಾರ್ಯಕರ್ತ ಯಾಕೆ, ನಮಗೆ ಕಮಲ ಕಾಣಬೇಕು, ಹೃದಯದಲ್ಲಿ ಕಮಲ ಕಾಣಬೇಕು, ಮನೆಯಲ್ಲಿ ಕಮಲ ಕಾಣಬೇಕು. ಅದಕ್ಕೋಸ್ಕರ ನಾವು ರಾಷ್ಟ್ರಮಾತೆಯ ಆರಾಧನೆ ಜೊತೆಗೆ ಬೆಳಿಬೇಕು. ಹಾಗಾಗಿ ಬಂಧುಗಳೇ, ನದಿ ಹರಿಯುವ ಜಲದಿನ ಶಬ್ದ ಅಂದರೆ ಭಾರತ್ ಮಾತಾ ಕಿ. ನೂತನ ಮತ್ತು ರೈತ ಮೋರ್ಚಾದ ಅಧ್ಯಕ್ಷರಾಗಿ ಎಂ ಶೆಟ್ಟಿ ಮಂಜನಾಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬೆಳಿಗ್ಗೆ 10 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ನಾಯಕರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಅಭಿನಂದನೆಗಳು ಶ್ರೀಯುತ ಸಂತೋಷ್ ಕುಮಾರ್ ರೈಮೂಡಿ ಸದಾ ಹಸನ್ಮುಖಿಯಾಗಿದ್ದುಕೊಂಡು ಕಾರ್ಯಕರ್ತರ ಜೊತೆ ಬೆರೆತುಕೊಂಡು ಅದ್ಭುತ ಸಂಘಟನೆಯನ್ನು ಮಾಡಿದಂತಹ ಸಂಘಟನಾ ಚತುರರಿಗೆ ಈ ದಿನ ಅಭಿನಂದನೆಗಳು. ಜೋರಾದ ಚಪ್ಪಾಳೆ.
ಈಗ